ನಾಮಕಳಾದಂತಹ ದರಾದಿ ತೀರಾ ಹೆಚ್ಚಾಯಿತು ಭಾರ. ಕಾರಣ ಏನು ಅನ್ನುವುದನ್ನು ಅವಳು ವಿಸ್ತರಿಸಿದ್ದುಂಟು. ಧರ್ಮ ಮಾರ್ಗದಲ್ಲಿ ನಡೆಯಬೇಕಾದಂತಹ ಮಂದಿಗಳು ಧರ್ಮದ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲಾಗದೆ ತಾವು ನಡೆದದ್ದೇ ದಾರಿ ಆಚರಿಸಿದ್ದೇ ಧರ್ಮ ಎಂಬೀ ಭಾವವನ್ನು ಹೊತ್ತುಕೊಂಡು ದುರ್ಮದರಾಗಿದ್ದಾರೆ. ಅರಸುಗಳೂ ಕೆಟ್ಟರು. ಅವರು ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡು ಮುಂದುವರಿದದ್ದರಿಂದ ಹೊರುವುದಕ್ಕೆ ಬಹಳ ಕಷ್ಟವಾಯಿತು. ಪರಿಹಾರವನ್ನು ಮಾಡುವುದಕ್ಕೆ ದಂಡಧಾರಿಗಳಂತ ಅರಸರು ಈ ಕಾಲಕ್ಕೆ ಸೋತು ಹೋಗಿದ್ದಾರೆ. ಎಲ್ಲವನ್ನೂ ದೂರಗೊಳಿಸಿ ಸತ್ಯಧರ್ಮವನ್ನೇ ಸ್ಥಾಯಿಯನ್ನಾಗಿ ಉಳಿಸಬೇಕು ಅಂತಾದರೆ ಧರ್ಮಸ್ಯ ಪ್ರಭುರಚ್ಯುತನಾದಂತಹ ನೀನು ಕಾರಣನಾಗ್ತಿ, ನೀನೇ ಬರಬೇಕು ಎನ್ನುವಂಥ ಅಪೇಕ್ಷೆಯನ್ನು ಅವಳು ಮುಂದಿರಿಸಿದ ಕಾಲಕ್ಕೆ ಸಂಕಲ್ಪಿಸಿಕೊಂಡೇ ಧರಿತ್ರಿಗಳಿದವ. ಭಾರ ಹರಿಸುವುದು ಎನ್ನುವ ಮಾತಿಗೆ ಕಂಡವರನ್ನೆಲ್ಲ ಕಡಿದು ಕೊಲ್ಲುವುದಲ್ಲವಲ್ಲ, ತಿಳಿಯದವನಿಗೆ ತಿಳಿಯಪಡಿಸು. ಹಾಗಲ್ಲ, ಹೀಗಿರಬೇಕು ನೀನು, ಇದು ಸ್ವರೂಪ. ಹೀಗಿದ್ದಾಗ ನಿನ್ನ ಬದುಕು ಭದ್ರವಾಗ್ತದೆ. ಅಂದರೆ ಶಿಕ್ಷಣದ ಮೂಲಕವಾಗಿ ಶಿಕ್ಷೆಯಾಗಬೇಕು. ಧರ್ಮೋದ್ಧರಣ, ಭೂಭಾರಹರಣ, ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣ. ಧರ್ಮದ ಮೂಲ ಸ್ವರೂಪವನ್ನು ಹೇಳಬೇಕು ಅಂತ ಆದರೆ ಎತ್ತರದಲ್ಲಿ ಕುಳಿತು ನಾ ಹೇಳುತ್ತಾ ಹೋದೆ ಅಂತ ಆದರೆ ಒಂದು ಉಪಾಧ್ಯಾಯ ವೃತ್ತಿ ಆದೀತು. ಅದನ್ನು ಗ್ರಹಿಸಿಕೊಂಡು ಅನುಷ್ಠಾನದಲ್ಲಿರಿಸುವವರು ಎಷ್ಟು ಮಂದಿ ಅಂತ. ಹಾಗೆ ಆಡುವುದಕ್ಕೆ ತೊಡಗಲಾರದೆ ಇವನಿಗೆ ಬೇರೆ ಕೆಲಸ ಇಲ್ಲ, ಹೋಗಿ ಎತ್ತರದಲ್ಲಿ ಕೂತ್ಕೊಂಡು ಪಾಠ ಮಾಡ್ತಾನೆ, ನಮಗೆ ಮಾಡಲಿ ಅವನು. ಹಾಗಲ್ಲ, ಜೀವನದಲ್ಲಿ ನಾವು ಅದನ್ನು ಅನುಷ್ಠಾನಗೊಳಿಸುತ್ತಾ ಆಚರಣೆಯಲ್ಲಿ ಕಾಣಿಸಿಕೊಂಡೆವು ಅಂತಾದರೆ ಆದರ್ಶಪ್ರಾಯವಾಗಿ ತಿಳಿದು ತಾವು ಅನುಸರಿಸುತ್ತಾ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ. ಉದ್ಧರಿಸಬೇಕು ಎಲ್ಲಿಂದ? ತಳಮಟ್ಟದಿಂದಲೇ ಆಗಬೇಕು ಎನ್ನುವುದಕ್ಕಾಗಿ ಯದುಕುಲವನ್ನೇ ಆಯ್ದುಕೊಂಡು ವಸುದೇವ ದೇವಕಿಯರಂತಹ ದಂಪತಿಗಳಲ್ಲಿ ಅಷ್ಟಮ ಗರ್ಭ ಸಂಜಾತನಾಗುವುದು. ಹುಟ್ಟಿದಾಕನೆ ಎಲ್ಲವನ್ನೂ ಕರ್ಷಿಸಬಲ್ಲಂತಹ ರೂಪಗುಣಗಳುಂಟು ಅನ್ನುವುದನ್ನು ತಿಳಿದಂತಹ ಗಾರ್ಗ್ಯರಂತಹ ಹಿರಿಯರು ಕೃಷ್ಣ ಅಂತ ಒಂದು ಹೆಸರನ್ನಿರಿಸಿತ್ತು. ಕರ್ಷಯಂತೇತಿ, ಏನನ್ನು ಕರ್ಷಿಸಬೇಕು ಅನ್ನುವುದಕ್ಕೆ ಅವರೇ ವ್ಯಾಖ್ಯಾನ ಮಾಡಿದರು. ತುಂಬಿರುವಂತಹ ದೌಷ್ಟ್ಯವನ್ನು ಕರ್ಷಿಸಿ ಶಿಷ್ಟತೆಯನ್ನು ಹಾಗೂ ಒಳ್ಳಿತನ್ನು ಒದಗಿಸಿಕೊಡತಕ್ಕವನು ಎನ್ನುವ ಭಾವ. ಏನನ್ನು ಅವರು ಭಾವಿಸಿರುವುದಕ್ಕೆ ಅನುಗುಣವಾಗಿ ಭವಿಸುತ್ತಾ ಅವರಿಗೆ ಕೊಡಬೇಕಾದ್ದು ಕರ್ತವ್ಯ ನೆಲೆಯಲ್ಲಿ ನಂದಗೋಪರ ಯಶೋದೆಯರ ಕಂದನಾಗಿ ನಂದಗೋಪರ ರಜಭೂಮಿಯಲ್ಲಿರುತ್ತೋ ಅನೇಕ ಲೀಲಾ ವಿನೋದವನ್ನು ತೋರಿಸಿದ್ದು. ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಟ್ಟರು ಬಿಡಿ, ಆದರೆ ಬಲ್ಲಿದರಾದವರು ಏನನ್ನು ಹೇಳಿದರೋ ಅದನ್ನು ಮಾತ್ರ ಸ್ವೀಕರಿಸಿದರೆ ಸಾಕಾಗ್ತದೆ. ಕಂಸನಾಳುಗಳಾದಂತಹ ಎಷ್ಟೋ ಮಂದಿ ದುಷ್ಟರನ್ನೆಲ್ಲ ಮರ್ದಿಸಿ ಇಲ್ಲ ಹಬ್ಬದ ನವದಲ್ಲಿ ಮಲ್ಲ ಕಂಸನನ್ನು ಕುಟ್ಟಿ ಕಳೆಯುವ ಮೂಲಕವಾಗಿ ಮಧುರಾವನಿಗೆ ನಡೆಸಿದಂತಹ ಸಕಲ ದೋಷವನ್ನು ದೂರ ಮಾಡಿದಾಗ ಯಾದವರೆಲ್ಲ ನನ್ನ ವ್ಯಕ್ತಿತ್ವವನ್ನು ಕಂಡುಕೊಂಡದು ಮಾತ್ರವಲ್ಲ, ಹಲವಾರು ಲೀಲಾವೈಭವದಲ್ಲಿ ಇವನು ಸಾಮಾನ್ಯನಲ್ಲ ಅನ್ನುವುದನ್ನು ಅವರು ಭಾವಿಸಿಕೊಂಡಿದ್ದರು. ಮಧುರೆಯಲ್ಲಿ ಹಿರಿಯನಂತ ಉಗ್ರಸೇನನಿಗೆ ಅಧಿಕಾರವನ್ನು ನಾನು ಒದಗಿಸಿಕೊಟ್ಟವ. ಹೇಳಿದ್ರಜ್ಜ, ಮೊದಲೇ ಕಂಸ ದುಷ್ಟ ಮಗನೇ, ಸಂಬಂಧವು ದೊಡ್ಡವರಿಂದ ಮಾಡಿದ್ದಾನೆ. ಇವ ಸತ್ತ ಅಂತ ಗೊತ್ತಾದರೆ ಇವನ ಮಾವ ಎಲ್ಲಿಯಾದರೂ ಬಂದರೆ ಜರಾಸಂಧ ನಾಮಕ ಬಂದವನಿಗೆ ಉತ್ತರ ಕೊಡುವುದಕ್ಕೆ ನಾನು ನನ್ನ ಅಣ್ಣನೂ ಇದ್ದೇವೆ, ನೀವು ಎತ್ತರದಲ್ಲಿ ಕೂತುಕೊಳ್ಳಿ ಅಂತ ಆಡಿದರೆ ಅವರು ಒಪ್ಪಿಕೊಂಡವರು. ಯಾದವರನ್ನೆಲ್ಲ ಸುಸಂಘಟಿತರನ್ನಾಗಿಸಬೇಕು ಎನ್ನುವುದಕ್ಕಾಗಿ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಏನೆಲ್ಲ ಬೇಕೋ ಅದೆಲ್ಲವನ್ನು ಅವರಿಗೆ ಕಡಿಸುವ ಮೂಲಕವಾಗಿ ಸಕಲ ಮಂದಿಗಳು ಕೂಡ ಮೂಗಿನ ಮೇಲೆ ಬೆಟ್ಟೇರಿಸುವ ಹಾಗೆ ಯಾದವರದ್ದಾದಂಥ ಒಂದು ಸಂಘಟನೆ, ರೂಢಿಪಾಲರುಗಳಾದರೂ ಯದುಗಳ ಹಾಗೆ ಯಾದವರ ಹಾಗೆ ನಾವಿರಬೇಕು ಅನ್ನುವಂತೆ ಆಡುವ ಮಟ್ಟಕ್ಕೆ ಬೆಳೆಯುತ್ತಿದ್ದಾರೆ ಎನ್ನುವಾಗ ನನಗೆ ಸಂತೋಷವಾದದ್ದು. ನಮ್ಮ ಅಪ್ಪಯ್ಯನಿಗೆ ನಾನು ಸರಿಯಾಗಿ ದೊರಕಿದ್ದೆ ಮೊನ್ನೆ ಕಂಸವಧಿಯ ನಂತರದಲ್ಲಿ. ಅದಕ್ಕೂ ನಾನು ನಂದಗೋಕುಲದಲ್ಲೇ ವಾಸವಾದವ. ಸೆರೆಯಿಂದ ಬಿಡುಗಡೆ ಹೊಂದಿದ ಮೇಲೆ ಅವರಾಡಿದ್ರು, ಆದರೂ ಆಡಿದ್ದಷ್ಟೇ. ಮಗು ನಿನಗೆ ಹೇಳಬೇಕಾದ್ದಿಲ್ಲ, ನೀ ಹೇಳಬಲ್ಲವನೇ ಹೌದು. ಶಂಖದಿಂದ ಬಂದರೆ ಮಾತ್ರ ತೀರ್ಥ, ಒಟ್ಟು ತಂಬಿಗೆಯಿಂದ ಹೋಯಿದರೆ ತೀರ್ಥ ಆಗುವುದಿಲ್ಲ. ವಿದ್ಯೆ ಕಲಿಬೇಕು ಮಗುರು, ಗುರುಮುಖದಿಂದ ಸಿದ್ಧಿಯಾಗಬೇಕು. ಅದಕ್ಕಾಗಿ ನೀನು ಯೋಗ್ಯವಾದಂತಹ ಗುರುಗಳಿಗೆ ಹೋಗಬೇಕು ಅನ್ನುವಾಗ ಅವರೇ ಸೂಚಿಸಿದರು. ಆವಂತಿಗೆ ಹೋಗು, ಸಾಂದೀಪನಿ ಎನ್ನುವಂಥ ಋಷಿಗಳಿದ್ದಾರೆ, ಬಹಳ ಶ್ರೇಷ್ಠರಾದಂತಹ ಗುರುವರಿಯರು. ಸಪ್ತ ಕ್ಷೇತ್ರಗಳಲ್ಲಿ ಒಂದು ಆವಂತಿ. ಹಾಗವರ ಒಪ್ಪಿಗೆಯನ್ನು ಪಡೆದು ಗುರುಮನೆಯನ್ನು ಸೇರಿಕೊಂಡರು. ಎಂಥ ಯೋಗ್ಯತಾವಂತ ಗುರುದಂಪತಿಗಳು. ಪಾದಾಭಿವಂದನೆಯನ್ನು ಮಾಡಿ ವಿದ್ಯಾರಂಭಕ್ಕೆ ತೊಡಗುವ ಮೂಲಕ ಅವರಿಂದ ನಾವು ಹೇಳಿಸಿಕೊಂಡದ್ದು ಬಹಳ. ಗುರುಗಳಿಗೆ ಆಶ್ಚರ್ಯ ಆಗಿತ್ತು. ಒಂದು ಪಾಠ ಅಲ್ಲ, ಲೆಕ್ಕಕ್ಕೆ 64 ವಿದ್ಯೆ ಉಂಟು. ದಿನಕ್ಕೊಂದರಂತೆ 64
ವಿದ್ಯೆಯನ್ನು 64 ದಿವಸದಲ್ಲಿ ಕಲಿಸಿದ್ದು. ಚೌಷಷ್ಟಿ ವಿದ್ಯೆಯನ್ನು ಚೌಷಷ್ಟಿ ದಿವಸಗಳಲ್ಲಿ ಕಲಿತಾಗ ದಿಗ್ಮೂಢರಾದಂಥ ಅವರು ಆಶೀರ್ವಚನ ಮಾಡಬೇಕಾದರೂ ಪಕ್ಕನೆ ನಾವು ಹೋದಾಗ 2 ಕೈ ಮುಗಿದ್ರು. ಮಗನೇ, ನೀ ನನ್ನ ಶಿಷ್ಯನಾದದ್ದಲ್ಲ ಮಗು, ನಿನ್ನ ಗುರುವಾಗುವಂಥ ಭಾಗ್ಯ ನನಗೆ ಒದಗಿ ಬಂತಲ್ಲ, ಅದು ನನ್ನ ವಿಶೇಷ ಹೇಳುತ್ತಾ ಕಣ್ಣಂಚಲಿ ಜಲವನ್ನು ತುಂಬಿಕೊಂಡವು. ಯಾವನಿಗೆ ಸಾಧ್ಯ? ಬ್ರಹ್ಮಾಂಡವನ್ನು ಬಸುರಲ್ಲಿ ಧರಿಸಂತ ವಿಶ್ವನಾಯಕನೇ ನೀನಿರಬೇಕು, ಇಷ್ಟನ್ನು ಮಾತ್ರ ನಾನು ಆಡಬಲ್ಲೆ. ಧನ್ಯನಾದೆ 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 ಅಂತ ನನಗೆ ಅವರು ಹೇಳಿದಾಗ ಸಂತೋಷವಾಯಿತು. ಸಂತೋಷವಾಯಿತು ಸಂತೋಷವಾಯಿತು ಅನ್ನೋ ಹಾಗೆ ಇರುವಾಗಲೇ ಮೊನ್ನೆ ಯಾವ್ದವ ಪರಮಾತ್ಮನ ಚರಣಪಲ್ಲವಂಗಳಿಗೆ ಯಾದವ ಪ್ರಮುಖನಾದ ಉದ್ಧವನ ಸಾಷ್ಟಾಂಗ ಸ್ವಲ್ಪ ತೆಗೆದು ಹೇಳುವುದು ಒಳ್ಳೆಯದು. ಎಂತದ್ದು ಸಾಷ್ಟಾಂಗ ಪ್ರಣಾಮ? ಕರೆಸಿದ ಸಾಷ್ಟಾಂಗವು 8 ಅಂಗವು ಸೇರಬೇಕು ಅಂತ ಇಲ್ಲ. ಹೌದು, 8 ಸಾಷ್ಟಾಂಗ ಎಂತದ್ದು? ನಾನು 8 ಅಂಗವನ್ನು ನೆಲಕ್ಕೆ ತಾಗಿಸಿದ್ರೆ ಮತ್ತೆ ಏಳುವಾಗ ಎಷ್ಟೊತ್ತಾದೀತು ಅಂದ್ರೆ ಪ್ರಸಂಗ ಬೇಗ ಮುಗಿಬೇಡ್ವಾ? ಮಾನಸದಲ್ಲಿ ಭಾವಿಸಿಕೊಂಡು ವಂದನೆಯನ್ನು ಮಾಡಿದ್ದು ಅಷ್ಟನ್ನು ಸ್ವೀಕರಿಸಬೇಕು ಅಂತ ಅದರ ಭಾವಾರ್ಥ. ನನ್ನ ಮಾನಸಿಕವಾಗಿ ನಾನು ಮಾನಸಿಕ ಆಗಿ ಉಂಟಲ್ಲ, ಮಾನಸಿಕ ಆಗಬೇಡ, ನಿನ್ನ ಮನಸ್ಸು ಅದು ಆ ಭಾವನೆಯಲ್ಲಿ ಉಂಟು. ಆದಿ ತದ್ಭಾವಂ ತದ್ಭವತಿ. ಒಳ್ಳೆಯ ನಿನ್ನ ಭಾವ ಉಂಟಲ್ಲ ಕೃಷ್ಣಯ್ಯ. ಎಂತದು? ಕರೆಸಿದ ಕಾರಣವೇನು ಶೀಘ್ರದಿ ಎನಗುಸು ರದನು ಮಾಡಿಸುತ್ತ ಮುಗಿಸುತ್ತವೆ ಇನ್ನು. ಒಳ್ಳೆಯದು. ಒಂದು 4 ಚರಣ ಅಂತ ಲೆಕ್ಕ. ಹೌದು, ಊರಕ್ಕಾದ್ರೂ ತಲುಪಿದ್ದೇನೆ. ಇನ್ನು ಒಂದೇ ಬಾಕಿ ಉಳಿದ ಗುರು ಹಾಗಲ್ವೋ? ನಾನು ಹೇಳಿದ್ದೇನು ಅಂತ ಗೊತ್ತಾಯ್ತಾ? ಆಚಾರ್ಯ ಪಾದಮಾದತ್ತಿ ಪಾದಂ ಶಿಷ್ಯ ಸ್ವಮೇವೇ ಪಾದಂ ಸ್ವಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಕ್ರಮೇಣತೆ 4 ಪಾದದ ವಿದ್ಯೆ. ಆಚಾರ್ಯ ಕಲಿಸುವುದು ಒಂದು ಪಾದ, ಮತ್ತೊಂದು ಪಾದ ಸ್ವಯಂ ತನ್ನ ಬುದ್ಧಿಯಿಂದ, ಇನ್ನೊಂದು ಶಿಷ್ಯ ಸಮುದಾಯದಿಂದ. ಶಿಷ್ಯಂ ಸ್ವಮೇಧಯಾಗಿ ಸ್ವಬ್ರಹ್ಮಚಾರಿಭ್ಯ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಎಲ್ಲದ ಕಾಲಕ್ರಮದಲ್ಲಿ ಛ ಅಂದ್ರೆ ಮತ್ತೆ ಜತೆಗೆ ಇನ್ನು ಕನ್ನಡದಲ್ಲಿ ಸೇರಿಸುದಿಲ್ಲ, ಅದು ಇದು ರಿಗೆ ಸಾಂದರ್ಭಿಕವಂತ ಪದ. ಅವರಿಗೆ ಇವರಿಗೆ ಯಾರು ಇಲ್ಲದಿದ್ರೆ ಸರಿಗೆ ಅದು ಆಗ್ತದೆ. ಗುರುಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದವರು. ಹೌದು, ಕೊಟ್ಟದ್ರಲ್ಲಿ ಇಷ್ಟು ಗೊತ್ತುಂಟು, ನೀ ಇಷ್ಟು ಸಿದ್ಧನಾಗಿದ್ದೇನೋ ಸಂತೋಷವೇ. ನಾಳೆ ದಿನ ಉದ್ಧವ ಅಂದ್ರೆ ಯಾದವಲ್ಲಿ ಅತ್ಯಂತ ಮೇಧಾವಿ ಜ್ಞಾನವುಳ್ಳವ, ಇನ್ನೊಬ್ಬರಿಗಾದ್ರೂ ಏನನ್ನೋದು ಉಪದೇಶ ಮಾಡಬಹುದಾ ಅಂತ ಎತ್ತರವನ್ನು ಏರಬಲ್ಲವ ಎಂಬ ಭರವಸೆ ಬಂತೋ ಇಲ್ವೋ? ಈಗಲೇ ನಾನು ಕಲ್ತದ್ದು ಹೆಚ್ಚುಂಟು, ನೀನಿರುವಾಗ ತೋರಿಸ್ಲಿಕ್ಕೆ ಗೊತ್ತಿಲ್ಲ ಅಂತ. ಕಲ್ತದ್ದು ಹೆಚ್ಚಾಗಿದೆ ಅಂತಲ್ಲ, ಹೆಚ್ಚು ಉಂಟು. ಅಂದ್ರೆ ಭವಿತವ್ಯದಲ್ಲಿ ಇನ್ನೊಬ್ಬರಿಗೆ ಬೋಧಿಸುವಷ್ಟು ಉಂಟು ಅಂತ ಅಲ್ಲ. ನಮ್ಮಲ್ಲಿ ಕೆಲವರೆಲ್ಲ ಹೇಳಿ ಉಂಟು, ಅವನ ಕಲ್ತದ್ದು ಹೆಚ್ಚಾಗಿದೆ, ನೀ ಕಲಿತದ್ದು ಹೆಚ್ಚು ಉಂಟು, ಅವ ಭಯಂಕರ ಕಲ್ತಿದ್ದಾನೆ. ಬೇಕಾದ ಕಾಲಕ್ಕೆ ಎಲ್ಲಿ ನೀನು ಉಪಯೋಗಿಸಬಹುದು ಅಲ್ಲ, ನೀವು ಉಪಯೋಗಿಸಬಹುದು. ಒಳ್ಳೆಯದು, ಹಾಗೆ ಬೇಕಾದ್ದು. ನಾವು ನಿನ್ನೆ ಮೊನ್ನೆ ಕಡಲ ತೀರಕ್ಕೆಲ್ಲ ಹೋದದ್ದು. ಹೌದೌದು. ಆ ಕಡಲ ತೀರಕ್ಕೆ ಹೋದಾಗ ಏನು ನೀನೆಲ್ಲ ತೋರಿಸ್ತಾ ಹೇಳಿ ಕೊಟ್ಟದ್ದು. ಕಡಲ ವರ್ಣನೆ ಮಾಡ್ತೀವಿ ಪುಣ್ಯಾತ್ಮ. ಕಡಲ ವರ್ಣನೆ ಅಂತ ಹೇಳಿದ್ರೆ ನಾವು ದೇವರು ನಮಗೆ 2 ಕಣ್ಣು ಕೊಟ್ಟ. ಹೌದು. ಯಾಕೆ ಕೊಟ್ಟ? ಎಲ್ಲಿ ಹೆಮ್ಮಕ್ಕಳಿದ್ದಾರೆ ಅದನ್ನು ನೋಡುವಂತಲ್ಲ, ಮತ್ತೆ ಪ್ರಕೃತಿಯ ಸೌಂದರ್ಯ ಏನು ಅಂತ ಅದನ್ನು ನೋಡು. ಹೆಣ್ಣಿಗೂ ಪ್ರಕೃತಿ ಅಂತಲೇ ಹೆಸರಲ್ವ? ಆದ್ರೆ ಹೆಣ್ಣನ್ನು ನೋಡುವ ದೃಷ್ಟಿ ಯಾವುದು ಅಂತ ಇರುವುದು. ಪ್ರಕೃತಿ ಇದು ಸರಿಬೇಕು ಅಂತ. ಅದೇ ನಮ್ಮ ಪ್ರಕೃತಿ ಸರಿಬೇಕು. ದೃಷ್ಟಿಯ ಹಾಗೆ ಸೃಷ್ಟಿ ಸರಿ ಇದ್ರೆ ಸೃಷ್ಟಿ ಸರಿ ಇರ್ತದೆ. ನನ್ನದು ಸೃಷ್ಟಿ ಸರಿ ಉಂಟು, ದೃಷ್ಟಿಯೂ ಸರಿ ಉಂಟು. ಅದು ಬೇಕಾದ ಕೆಲವರದ್ದು ಸೃಷ್ಟಿ ಸರಿ ಇರ್ತದೆ, ದೃಷ್ಟಿ ಸರಿ ಇರುತ್ತದೆ. ಈಗ ನಿನ್ನದು 2 ಸರಿ ಉಂಟು. ನೀನು ಸರಿಯಾಗಿ ಹೇಳಿಕೊಂಡೆ. ಕಡಲನ್ನು ನೋಡುವಾಗ ನನಗೊಂದು ಮಾತು ನೆನಪಾಗುತ್ತದೆ. ಏನು ಮಾತು? ಶಾಂತತೆಗೆ ಸಾಗರವೇ ಸಾಟಿ. ಶಾಂತ ಸಾಗರ. ಪ್ರಶಾಂತತೆಗೂ ಸಾಗರವೇ ಸಾಟಿ, ಅದು ನಿಜ. ಆದರೆ ಒಂದೊಮ್ಮೆಗೆ ಮಾರ್ಮಲೆತ್ತು ನಿಂತ್ರೆ ಸಾಗರಕ್ಕೆ ಇದಿರಾಗಿ ಮತ್ತೊಂದುಂಟಾ? ಸಾಮಾನ್ಯವಾಗಿ ನಮಗೊಂದು ಭಾಷೆ ಉಂಟು ನೋಡಿ. ಜೀವನಕ್ಕೆ ಅತ್ಯವಶ್ಯ ಯಾವುದು ಅಂತ ಹೇಳಿದ್ರೆ ಬೆಂಕಿ ಮತ್ತು ನೀರು. ಹಾಗೆಂತ ಅದನ್ನೇ ಮುಟ್ಟಿ ಅದಕ್ಕೆ ಹರುವುದಕ್ಕಾಗ್ತದ? ಆಗುವುದಿಲ್ಲ. ಈಗ ಗಂಭೀರವಾದಂತ ನೆಲೆಯಲ್ಲಿ ಅದಕ್ಕದೊಂದು ತಡಿಯನ್ನು ನಿರ್ಮಿಸಿಕೊಂಡು ಆ ಸೀಮೆಯ ಒಳಗೆ ಅದು ತಾನು ಇರುವುದರಿಂದ ಶರದಿ ಗಂಭೀರ ಎನ್ನುವಂತ ಹೆಸರಿಗೆ ಅರ್ಥ ಬರ್ತದೆ. ಒಂದು ವೇಳೆ ಅದು ಹುಚ್ಚೆದ್ದು ಪೆರ್ದೆರೆಯನ್ನು ಹಾರಿಸಿದ್ರೆ, ಪೆರದ್ದಣೆಯನ್ನು ತೆಗೆದರೆ ಉಂಟಲ್ಲ, ನೀನು ರಕಾರಕ್ಕೆ ನಕಾರ ಹಾಕಬೇಡ. ಪೆರ್ದೆರೆ ಹೆದ್ದೆರೆ ಅಂದ್ರೆ ದೊಡ್ಡ ತೆರೆ ಅಂತ ಅರ್ಥ.
ಹುಚ್ಚೆದ್ದು ತೆರೆಗಳು ಬಂತು ಅಂತಾದ್ರೆ ತಡಿಯನ್ನು ಮೀರಿ ಮುಂದೆ ಬಂದ್ರೆ ಬದುಕಲಿಕ್ಕೆ ಸಾಧ್ಯ ಆಗುವುದು ಮತ್ತೆ ಅಲ್ವಾ? ಅದನ್ನು ಕೆರಳಿಸಿಕೊಡೋದು ಅಂತಾರೆ ನಾವು ನಿಯಮಬದ್ಧರಾಗಿರಬೇಕು ಅಂತ ಅದರ ಅರ್ಥ. ನನಗೆ ಸಾಗರವನ್ನು ನೋಡುವಾಗ ನಿನ್ನದು ನೆನಪಾಯ್ತು, ಆದ್ರಿಂದ ನಾನು ಸಾಗರವನ್ನು ವರ್ಣಿಸಿದ್ದೆ. ಅದ್ಯಾಕೆ? ನಿನ್ನನ್ನು ನೋಡುವಾಗ ಮನುಷ್ಯನಾಗಿಯೇ ಇದ್ದಿ, ನಮ್ಮ ಹಾಗೆ ಇದ್ದಿ ನೀನು. ನೋಡುವಾಗ ನೀನು ಮನುಷ್ಯನೇ ಹಾಗಂತ ಮನುಷ್ಯನ ಅಲ್ವೋ? ಮನುಷ್ಯತ್ವ ಇಲ್ಲ ನಿನ್ನಲ್ಲಿ. ಅಲ್ಲ, ನಮ್ಮ ಮಕರಂದ ಹೀಗೆ ಮಾತನಾಡಿದ್ರೆ ಬೇರೆ ಅರ್ಥ, ನೀನು ಮಾತಾಡಿದ್ರೆ ಬೇರೆ ಅರ್ಥ. ಮತ್ತೆ ಅವ ಹೇಳುವಾಗದಲ್ಲಿ ಏನೇನೋ ಅರ್ಥಗಳು ಬರ್ತದೆ, ಅದಷ್ಟು ಮೇಲ್ಮಟ್ಟದ್ದಲ್ಲ. ಈಗ ನೀ ಮನುಷ್ಯತ್ವೇ ಅಥವಾ ಮನುಷ್ಯನೇ ಅಲ್ಲ ಅನ್ನೋದಕ್ಕೆ ಏನರ್ಥ? ಮನುಷ್ಯತ್ವ ಉಂಟು ಅಂತ ಆದ್ರೆ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಂತಹ ತಂದೆ ತಾಯಿಗಳಿಗೆ ಈಗ ತಾನೇ ಹುಟ್ಟಲ್ಪಟ್ಟ ಮಗುವೊಂದು ಜನನಿ ಜನಕರಾದ ವಸುದೇವ ದೇವಕಿಯರೇ ನನ್ನನ್ನು ಕೊಂಡೋಗಿ ಇಂತಲ್ಲಿ ಬಿಡಿ ಅಂತ ಹೇಳಲಿಕ್ಕುಂಟ? ಇಲ್ಲಲ್ವೋ? ಮನುಷ್ಯತ್ವ ಇಲ್ಲ ಅಂದ್ರೆ ಏನುಂಟು? ದೇವತ್ವ. ಹಾಗೆ ಮತ್ತೆ ಮನುಷ್ಯತ್ವ ಇಲ್ಲ. ಇದು ನಿನ್ನಲ್ಲಿ ಕಣ್ಣಲ್ಲಿ ರಕ್ತವೇ ಇಲ್ಲ ಅಂತ ಹೇಳಿದ ಹಾಗಲ್ಲ. ಕರುಣೆ ಉಂಟು, ದೇವತ್ವ ಉಂಟು. ಹುಟ್ಟಿದವರು ಅವರ ಒಂದು ಲೋಕದ ಭವಿಷ್ಯ ನಿರ್ಣಯಕ್ಕಾಗಿ ಹೀಗೊಂದು ಸಲಹೆಯನ್ನು ಕೊಟ್ಟಿದ್ದಾನೆ. ಈಗ ನಿನ್ನನ್ನು ದೇವರ ಮಟ್ಟಕ್ಕೆ ಏರಿಸೋಣವೇ? ಆಗುವುದಿಲ್ವೇ? ಆಗುವುದಿಲ್ಲ. ಯಾಕಾಗುದಿಲ್ಲ? ದೇವರೇ ಹೌದು ಅಂತಾದ್ರೆ ಆದ್ರೆ ಅವನಿಗೆ ಯಾವ ಸಂಬಂಧವೂ ಇಲ್ಲ. ಅಂದ್ರೆ ನಿನಗೆ ಸಂಬಂಧ ಇಲ್ವಾ? ಯಾವ ಸಂಬಂಧ? ನಮ್ಮವರಾದಂತಹ ಯಾದವರು ಸಂಸ್ಕಾರಯುತವಾಗಿ ಬದುಕಬೇಕು ಎನ್ನುವ ಹಾಗೆ ನಿನ್ನೆ ಅಲ್ವಾ ನೀನು ನಿನ್ನೆ ಮೊನ್ನೆ ಆದ ಹಾಗೆ ಉಂಟಾ ಘಟನೆ? ಮೊಸರು ಮಾರಾಟ ಮಾಡುವ ಹೆಂಗಸರಿಗೆಲ್ಲ ಸಂಸ್ಕಾರ ಕಲಿಸಿದ್ದು ನೀನಲ್ವಾ? ಹೌದಪ್ಪ. ಮತ್ತೆ ಹಾಲು ಮೊಸರು ಬೆಣ್ಣೆಯನ್ನೆಲ್ಲ ವಿಕ್ರಯಿಸಿ ಅದರಿಂದ ಬೇಡದ್ದನ್ನೆಲ್ಲ ತಂದು ತಲೆ ಹಾಳು ಮಾಡಿಕೊಂಡು ಹೊಟ್ಟೆ ಹಾಳು ಮಾಡಿಕೊಂಡು ಬದುಕುತ್ತಿದ್ದವರು. ಹೌದು. ನಮ್ಮಲ್ಲಿರುವಂತಹ ಭಾಗ್ಯ ಏನುಂಟು ಆ ಭಾಗ್ಯವನ್ನು ನಮ್ಮಲ್ಲೇ ಉಳಿಸಿಕೊಳ್ಳಬೇಕು, ದೌರ್ಭಾಗ್ಯವನ್ನು ಪಡೆಯಕೂಡದು ಎನ್ನುವುದನ್ನು ಮೊಸರು ಮಾರಾಟ ಸಂದರ್ಭದಲ್ಲಿ ಪಾಠ ಮಾಡಿಕೊಟ್ಟದ್ದು. ಹೌದಾ? ಮತ್ತೆ ಸುಂಕ ಕೇಳಿದ್ದು ಅಂದ್ರೆ ಹೆಣ್ಮಕ್ಕಳನ್ನು ಅಡ್ಡ ಹಾಕಿದ್ದು ಅಂತಲ್ಲ, ಮಾರುವುದಲ್ಲ. ನಿಮ್ಮ ಮನೆಯಲ್ಲಿ ನೀವು ವಿನಿಯೋಗಿಸಿ, ನಿಮಗೆ ಒಳ್ಳೆಯದಾಗ್ತದೆ. ಕಂಡವರಿಗೆ ಕೊಟ್ಟು ಹಣ ಪಡೆದಂದ್ರೆ ಏನೋ ದುರ್ಬುದ್ಧಿ ಮಾಡಬೇಡಿ ಅಂತ ಆಡಿದ್ದು ನಾನು ಅಲ್ವಾ? ಭರತ ವರ್ಷದ ಭೂಪಟದಲ್ಲಿ ಯಾದವರಿಗೆ ಅಸ್ತಿತ್ವ ಎನ್ನುವುದಿತ್ತ? ಎಲ್ಲರೂ ಏನು ಹೇಳುತ್ತಿದ್ರು? ನಿಕೃಷ್ಟರು, ಹೆಂಡ ಕುಡುಕರು, ತಲೆಗೆ ಏನು ಇಟ್ಟುಕೊಳ್ಳಿಕ್ಕಾಗದವರು, ಸಂಸ್ಕಾರ ಇಲ್ಲದವರು, ಗಂಡು ಹೆಣ್ಣುಗಳೆಂಬ ಪ್ರಭೇದ ಇಲ್ಲದವರು, ಮುಗಿನವರೆಗೆ ಕುಡಿಯುವುದು. ಈಗ ಹೇಳಿ ಅಪ್ಪನಿಗೆ ಹುಟ್ಟಿದವ ಯಾಕೆ ಹೇಳುವುದಿಲ್ಲ? ನೀನು ಏನು ಅವರನ್ನು ಅಷ್ಟಕ್ಕೆ ಸಿದ್ಧಪಡಿಸಿದ್ದು. ಹಾಗಾದ್ರೆ ನಿನಗೆ ಸಂಬಂಧದ ವ್ಯಾಮೋಹ ಇಲ್ವಾ? ಉಂಟಲ್ಲ. ಮೊದಲು ಅಷ್ಟನ್ನು ಮಾಡುತ್ತಿದ್ದರಿಂದ ಹೇಳುತ್ತಿದ್ದರು. ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಕೂಡದು ಎನ್ನುವುದನ್ನು ನಿರ್ಣಯಿಸುವ ಮೂಲಕವಾಗಿ ಅವರಿಗೆ ಸಜ್ಜನಿಕೆಯ ಪಾಠವನ್ನು ಮಾಡಿದ್ದರಿಂದ ಅದನ್ನು ಬಿಟ್ಟು ಒಳ್ಳೆಯ ದಾರಿಯನ್ನು ಹಿಡಿದರು. ಈಗ ಹೇಳುವಂತದ್ದು ಯಾವನಿಗೂ ಇಲ್ಲ. ಹಾಗಾದ್ರೆ ನಿನಗೆ ಸಂಬಂಧ ಉಂಟಾ ಅಂತ ಕೇಳಿದ್ರು ಇಲ್ಲ. ಇಲ್ವಾ ಅಂತ ಕೇಳಿದ್ರೆ ಉಂಟು. ನನಗೆ ಒಮ್ಮೊಮ್ಮೆ ನಿನ್ನನ್ನು ನೋಡುವಾಗ ಸಾಗರದ್ದೇ ನೆನಪಾಗುತ್ತೆ. ಸಾಗರವು ನಿನ್ನ ಹಾಗೆ ಕಾಣುವುದಕ್ಕೆ ಪ್ರಶಾಂತ, ಒಳಗೆ ಅದರಲ್ಲಿ ಒಳಗಿರುವಂತಹ ಬಡಬಾಗ್ನಿಯ ಆ ಸಾಮರ್ಥ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬೇಕಾದಾಗ ಒಮ್ಮೊಮ್ಮೆ ಸ್ಫೋಟಿಸಲ್ಪಡ್ತದೆ. ಹಾಗಾಗಿ ನಾನು ಆ ಉದ್ದೇಶದಿಂದ ಸಾಗರವನ್ನು ವರ್ಣಿಸಿದ್ದೇ ಹೊರತು ಮತ್ತೆ ಜೀವ ಇಲ್ಲದಂತಹ ನೀರಿನಿಂದ ನಾನು ವರ್ಣಿಸುವುದಕ್ಕೆ ಅದರಲ್ಲಿ ಏನು ವಿಶೇಷತೆ ಉಂಟು? ದೇವನಿಗೆ ಸಾಗರಕ್ಕೂ ಸರಿ ಅಂತ ವರ್ಣಿಸಿದ್ದ. ನೋಡುಗರ ಕಣ್ಣಿಗೆ ಪದ್ಮಪತ್ರ ವಿಮಾಂಬಸ. ಹೌದು. ತಾವರೆಯ ದಡದ ಮೇಲೆ ನೀರು ನಿತ್ತ ಹಾಗೆ ಉಂಟೋ ಎಲೆಯ ಗುಣವೋ ವಾಸನೆ ಎಲ್ಲ ಉಂಟು. ಇದೆಯೋ ಇಲ್ವೋ? ಉಂಟು. ಸಂಸಾರದಲ್ಲಿ ಇದ್ದಾನೋ ಇದ್ದಾನೆ. ಇಲ್ವೋ ಇಲ್ಲ. ಅಂಟಿಸಿಕೊಳ್ಳುವುದಿಲ್ಲ, ತಾನಂಟುವುದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಕೃಷ್ಣನಿದ್ದಾನೆ ಅಂತ ನಿನ್ನ ವರ್ಣನೆ. ಹೌದು. ಆದೀತು ಒಳ್ಳೆಯ ವಿಷಯವೇ. ಆದ್ದರಿಂದಲೇ ಕಡಲನ್ನು ಕಂಡದ್ದು ಕೇವಲ ಅಷ್ಟೇ ಅಲ್ಲದೆ ಅಲ್ಲ, ಕಡಲ ಮಧ್ಯದಲ್ಲಿ ಏನೋ ಒಂದು ವಿಶೇಷವಾದ ವಾಹನವನ್ನು ಕೊಂಡು ಬೆಟ್ಟೇರಿಸಿದ್ದಿ ನೀನು. ಅದೆಂತದ್ದಪ್ಪ ಎಂತದ್ದಪ್ಪ? ಯಾರತ್ತೋ ಇರಬೇಕು ಬದುಕಿನಲ್ಲಿ ಅಷ್ಟೇ. ಎಷ್ಟೋ ಮಂದಿ ದೊಡ್ಡ ದೋಣಿ ನಡೆಸುವವರು ಇದ್ದಾರೆ, ಏನನ್ನು ತುಂಬಿಸ್ತಾರೆ. ಕೆಲವರಿಗೆ ಹುಚ್ಚುಂಟು ಹಡಗಿನಲ್ಲಿ ತಿರುಗಾಡುವುದು. ಆದ್ರೆ ಒಳ್ಳೆಯವರಾಗಿರುವುದಿಲ್ಲ ಕೆಲವರೆಲ್ಲ. ಹೌದೌದು. ಕಡಲ್ಗಳ್ಳರೂ ಆಗಿರ್ತಾರೆ. ಇವರು ಕಡಲ್ಗಳ್ಳರೇ ಅನ್ನುವಂತ ಒಂದು ಸಂಶಯವನ್ನು ನಾವು ಮನದಲ್ಲಿ ಇರಿಸಿಕೊಂಡು ಗುರು ಮನೆಗೆ ಹೋದದ್ದು. ಹೌದಲ್ಲ? ಹೌದು. ಗುರುಗಳಲ್ಲಿ ಹೋಗಿ ಕೇಳುವಾಗ ಏನ್ ಹೇಳಿದ್ರು ಅವರು? ಗುರುಗಳು ಎಂತದ್ದು ಹೇಳಿ, ವಿದ್ಯಾಪೂರ್ಣ ಆಯಿತು, ನೀವು ಹೋಗಬಹುದು ಮಗ ಅಂತ. ನಮ್ಮದೊಂದು ಕರ್ತವ್ಯ ಹಾಗೆ ಉಳಿಯುತ್ತದೋ ಇಲ್ಲ? ಉಳಿಯಿತು. ಗುರುವಿನಿಂದ ವಿದ್ಯೆಯನ್ನು ಕಲಿತ ಮೇಲೆ ಗುರುದಕ್ಷಿಣೆಯನ್ನು ಕೊಟ್ಟು ಮತ್ತೆ ಅಲ್ಲಿಂದ ನಿರ್ಗಮಿಸತಕ್ಕದ್ದು ಎನ್ನುವುದು ನಿಯಮ. ಒಂದು ಮಾತು ಕೇಳಿತ್ತು ಗುರುಗಳಲ್ಲಿ, ಏನಾಗಬೇಕು ಗುರುಗಳೇ ಅಂತ. ಹೌದು. ಹೇಳುವಾಗ ಒಂದೇ, ಏನನ್ನೂ ನೀ ಕೊಡಬಲ್ಲೆ, ನಿನ್ನಲ್ಲಿ ನಾನು ಏನು ಕೊಡಬೇಕು ಅಂತ ಏನು ಹೇಳುದು ಮಗನೇ ಅನ್ನುತ್ತಾ
ಕೆಳಗೆ ಮುಖ ಹಾಕಿ ಆ. ಕಣ್ಣೀರ ಜಲವನ್ನು ಸುರಿಸುವುದಕ್ಕೆ ತೊಡಗಿದ್ರು. ನಾನು ನಿನಗಿಂತ ಮೊದಲು ಹೋಗಿ ಕೇಳಿದೆ, ಗುರುದಕ್ಷಿಣೆ ಏನಾದ್ರೂ ಬೇಕಾ ಅಂತ. ಬೇಡ ಅಂತ ಹೇಳಿ. ಹೌದಾ? ನನ್ನಲ್ಲಿ ಬೇಡ ಅಂತ ಹೇಳಿದೆ. ಯಾಕೆ ಗುರುಗಳೇ ಅಂತ ಕೇಳಿದೆ. ನೀನು ಕಲ್ತದ್ದೇ ನನಗೆ ದೊಡ್ಡ ಗುರುದಕ್ಷಿಣೆ ಅಂತ ಹೇಳಿದೆ. ಒಂದೇ ಮಾತಿನ. ಅಲ್ಲ, ಏನದರ ಅರ್ಥ? ಅಂದ್ರೆ ನಾನು ಅಷ್ಟು ಅವರಷ್ಟೇ ಕಲ್ತಿದ್ದೇನೆ ಅಂತ ಲೆಕ್ಕ. ಆಗ ನಿನಗೆ ಅದಕ್ಕೊಂದು ಇನ್ನೊಂದು ಉದಾಹರಣೆ ಹೇಳ್ತೇನೆ. ಒಂದು ಸ್ಪರ್ಧೆಯಲ್ಲಿ ಬೇರೆ ಬೇರೆ ವೇಷಧಾರಣೆ ಮಾಡ್ಲಿಕ್ಕೆ ಒಬ್ಬೊಬ್ಬರು ಒಂದೊಂದು ವೇಷ ಧರಿಸಿದ್ರು. ಒಬ್ಬ ಹನುಮಂತನ ವೇಷ ಹಾಕಿದ. ಒಳ್ಳೆ ವೇಷ. ಹಾಗೆಂತ ಮೊದಲ ಬಹುಮಾನ ಅವನಿಗೆ ಸಿಗಲಿಲ್ಲ. ಎರಡನೇ ಬಹುಮಾನ ಸಿಕ್ಕಿತು. ಮೊದಲ ಬಹುಮಾನವೇ ಸಿಗಬೇಕಾಗಿತ್ತು, ಯಾಕೆ ಸಿಗಲಿಲ್ಲ? ಪ್ರಶ್ನೆ ಮಾಡಿದ ಗುರುಗಳಲ್ಲಿ. ಗುರುಗಳೊಂದು ಉತ್ತರ ಕೊಟ್ರಂತೆ. ಏನಂತೆ? ನೀವು ವೇಷ ಮಾಡಿದ್ದರಿಂದ ಸಿಗಲಿಲ್ಲ ಅಂತ. ಪಾಪ, ನಿಜವಾಗಿ ಅವರು ಸತ್ಯ ನಿಷ್ಠರಾದ್ರು ಹೇಳಿದ್ದಾರೆ. ಎಂತದ್ದು ಹೇಳಿದ್ದು? ನೀ ವೇಷ ಮಾಡಿದ್ದರಿಂದ ಸಿಗಲಿಲ್ಲ ಅಂತ ಆಡಿದ್ದು. ಅಂದ್ರೆ ನೀವು ವೇಷ ಮಾಡಿದ್ರೆ ಮಂಗನೆ ಅಂತ ಆಡುದವರು. ಈಗ ಗುರುಗಳು ಹೇಳಿದ್ದು ನನಗೂ ಹಾಗೆ ಆಯ್ತಾ? ನೀ ಹೇಳುವ ಅರ್ಥದಲ್ಲಿ ಹಾಗೆ ಬರುವುದಿಲ್ಲ ಏನೋ. ಅದು ಹಾಗೆ ಬಂತ. ಕಲ್ತದ್ದೇ ದೊಡ್ಡ ಗುರುದಕ್ಷಿಣೆ ಅಂದ್ರೆ ಕಲಿಯದ ಜಾತಿ ನೀನು ಅಂತ ಹೇಳಿದ್ದವರು. ಅವರು ನನ್ನನ್ನು ಸ್ವಲ್ಪ ಲಘುವಾಗಿ ತಿಳ್ಕೊಂಡ್ರು. ನೀ ಗುರುವಾಗುವ ಪ್ರಯತ್ನವನ್ನು ಮಾಡು. ನೋಡುವ ಮುಂದೆ ಭವಿತವ್ಯದಲ್ಲಿ. ಆ ಸಂಶಯವನ್ನು ಹೇಳಿ ಇಲ್ಲಿ ಬಂದ ಕಾಲಕ್ಕೆ ಅವರೆಲ್ಲ ಆಡುತ್ತಾ ಕಣ್ಣೀರು ಗರೆದಾಗ ನಾನು ಪ್ರಾಮಾಣಿಕನಾಗಿ ಕೇಳಿದ್ದು, ಕಣ್ಣೀರು ಯಾಕೆ ಗುರುಗಳೇ ಹೌದು ಅಂತ ಹೇಳುವಾಗ ತಮ್ಮ ಬದುಕಿನ ಕಥನವನ್ನೆಲ್ಲ ಅವರು ವಿಸ್ತರಿಸಿ ಆಡಿದ್ರು. ಒಂದೊಂದೇ ಹೇಳಿದ್ರಲ್ಲ. ತನಗೊಬ್ಬ ಮಗನಿದ್ದ ವಿಷಯ. ಹೌದು. ಯಾವುದೋ ಉದ್ದೇಶಕ್ಕೆ ಕಡಲ ತೀರಕ್ಕೆ ತಾ ಹೋದೋ ಬರಲೇ ಇಲ್ಲ. ಹೌದಂತೆ. ಹುಡುಗ ಏನಾಗಿದ್ದಾನೆ ಅಂತಲೇ ಗೊತ್ತಿಲ್ಲ. ನಾಪತ್ತೆ. ಸತ್ತಿದ್ದಾನೆ ಅಂತ ತೀರ್ಮಾನ ಮಾಡಿ ಇನ್ನೇನು ಉತ್ತರ ಕ್ರಿಯೆ ಮಾಡೋಣವೇ? ಸತ್ತುದಕ್ಕೆ ದಾಖಲೆಗಳಿಲ್ಲ. ಇಲ್ಲ. ಏನಾಗಿದ್ದಾನೆ ಅಂತ ಗೊತ್ತಾಗದೆ ಇದ್ರೆ ನಾನು ಅವನಿಗೆ ಏನು ಮಾಡಬೇಕಾದ್ದು? ಮಗು ಅಷ್ಟೇ. ಹೊಡಿದ್ರೆ ಆಗುತ್ತಿತ್ತು ಅಂತ ಅವರ ಆಡಿದ್ದು ಅಲ್ಲ. ಅವನ ಕುರಿತಾಗಿ ಸ್ಪಷ್ಟವಾದಂತ ಒಂದು ತಿಳುವಳಿಕೆ ನಮಗೆ ಬಂದದ್ದಿದ್ರೆ ಸಮಾಧಾನ ಆಗುತ್ತಿತ್ತು ಅಂತ ಗುರುವಚನವಾಯಿತು. ಹೌದು. ಗುರುಪತ್ನಿಯಲ್ಲಿ ಕೇಳಿಕೊಂಡ್ರೆ ಅವರು ಹೇಳಿದ್ದ ಅದೇ ಮಾತನ್ನು. ದುಃಖ ಅವರಿಗೆ ಬಂದಾಗ ಸಾಂತ್ವನ ಏನು ಬೇಕು ಅಂತ ಹೇಳಿದವ ಹೇಳಬೇಕೋ ಬೇಡ? ಬೇಕು. ನಾನು ಏನು ಹೇಳಿದೆ? ಯಾರಾಗಿ ಹೇಳಿದೆ? ಪಂಚಬಾಣನ ಪಿತನು ಕರುಣದಿ ಪಂಚಬಾಣನ ಪಿತನು ಕರುಣದಿ ಪಂಚಜನನಸ್ತಿಯಲಿ ನಿರ್ಮಿಸಿ ಪಾಂಚಜನ್ಯವರು ಬಳಿಕ ಕಳಲಿಂಗಾಯ್ತು ಸಾಯುಜ್ಯ. ಬಳಿಕ ಕಳಲಿಂಗಾಯ್ತು ಸಾಯುಜ್ಯ. ಮನ್ಮಥನಿಗೆ ನೀನು ಪಿತೃಸ್ಥಾನದಲ್ಲಿರುವವ. ಪಂಚಬಾಣನ ಪಿತನು ನೀನು. ನಮ್ಮ ಮನದಲ್ಲಿ ಭಾವೋತ್ಪತ್ತಿಗೆ ಅವ ಕಾರಣನಾಗ್ತಾನೆ ಅಂತ ಆದ್ರೆ ನಿನ್ನಲ್ಲಿ ಈ ವಿಚಾರವನ್ನು ಹೇಳಬೇಕು ಎನ್ನುವಂತ ಭಾವ ಉಂಟಾದದ್ದು ಅವನಿಂದ. ನೀನಾದರೂ ಅವನಪ್ಪ. ಆದ್ದರಿಂದಲೇ ಈ ವಿಷಯಕ್ಕೊಂದು ತೀರ್ಮಾನವನ್ನು ನೀ ಮಾಡಿಕೊಟ್ಟಲ್ಲಿ ಅದು ನನಗೆ ಗುರುದಕ್ಷಿಣೆಯಾಗುತ್ತದೆ ಅಂತ ಅವರು ಆಡಿ. ಹೌದು. ಅವರಿಗೆ ಭರವಸೆಯನ್ನು ಕೊಟ್ಟು ನೆಮ್ಮದಿಯಿಂದ ಇರಿ ಅಂತ ಹೊರಡುವಾಗ ನೆನಪಾದ ನಿನ್ನದ್ದು. ಮೊದಲು ಜೊತೆಗೆ ನೀನು ಜೊತೆಗಿಲ್ಲದೆ ಕತೆ ಹೋಗಿತ್ತು. ಕತೆ ಮುಂದೆ ಹೋಗುವುದಿಲ್ಲ. ಒಬ್ಬನೇ ಮಾತಾಡಿದ ಎಷ್ಟು ಮಾತಾಡುದು? ಜತೆಯಾಗಿ ಹೋಗೋಣ ಅಂತ ನಾವು ಒಪ್ಪಿಕೊಂಡವು. ನಾವೆಯನ್ನು ಏರಿಕೊಂಡು ಸಾಗುತ್ತಾ ಮುಂದೆ ಬಂದ್ರೆ ನಾವು ಮೊದಲು ಕಂಡ ಹಡಗಿನ ಸಮೀಪಕ್ಕೆ ಬಂದದ್ದು. ಹೌದು. ಆವಾಗ ಅರ್ಥವಾಯಿತು ಯಾವನೊಬ್ಬ ಕಪ್ಪಗಿನ ಈ ನೌಕೆಯಲ್ಲಿ ಏನೋ ವ್ಯವಹಾರವನ್ನು ಮಾಡುತ್ತಿರಬೇಕು ಎನ್ನುವುದನ್ನು ತಿಳಿದು ಅದರ ಹೊಳ ಹೊಕ್ಕರೆ ತಡೆಯುವುದಕ್ಕಾಗಿ ಬಂದಂತ ಬಿಚ್ಚುಗತ್ತಿಯ ಪಟುಪಟರ ಅನೇಕರು. ಹೌದೌದು. ಅವರನ್ನೆಲ್ಲ ಬದಿಗೆ ಸರಿಸಿದ್ರೆ ಅವ ಬಂದನು. ಅದರ ನಾಯಕನು ಹೆಸರು ಏನು? ಪಂಚಜನ. ಅಬ್ಬ, 5 ಜನ. ಒಬ್ಬನೇ ಪಂಚಜನ. ಹೆಸರು ಪಂಚಜನ. ಕಡಲ್ಕಳ್ಳರ ನಾಯಕ, ಕನ್ನಡ ಮುಖ್ಯಸ್ಥನಿದ್ದಾನೆ. ಅವನಿಗೂ ನನಗೂ ಹೋರಾಟ ನಡೆದದು. ಕೊನೆಗೂ ಯುದ್ಧದಲ್ಲಿ ಅವನನ್ನು ಕೆಡ ಹಾಕಿ ಆ ಸಂದರ್ಭದಲ್ಲಿ ಕೈ ಮುಗಿದು ಅವ ಹೇಳಿದ, ನೀನು ಯಾರು ಅಂತ ನನಗೆ ಈಗ ಅನುಭವಕ್ಕೆ ಬಂತು. ಸಾಮಾನ್ಯ ನೀನಲ್ಲ,
ನನ್ನಂತವರಿಗೊಂದು ಶಾಸನ ಮಾಡಬಲ್ಲಂತ ದೊಡ್ಡವನಿದ್ದಿ ಎನ್ನುವುದನ್ನು ನಿನ್ನಿಂದ ನನಗೆ ಅಣಿವಾದರೆ ಸಂತೋಷ. ಆಗ ಗುರುಪುತ್ರನ ವಿಷಯವನ್ನು ಆಡಿದ್ರೆ ನಾನು ತಂದದ್ದು ಹೌದು, ನನ್ನಲ್ಲೇ ತಾನದಿತ್ತು, ಆದ್ರೆ ಈಗಿಲ್ಲ. ಒಳ್ಳೆ ಕಥೆ ಆಯ್ತಲ್ಲ ಅವನದ್ದು. ತಂದದ್ದವನೇ, ಈಗ ಅವನಲ್ಲಿ ಇಲ್ಲ ಅಂತ ಆದ್ರೆ ಮತ್ತೆ ಅವ ಎಂತದ್ದು ಖರ್ಚು ಮಾಡಿದ್ದಾನ? ಏನು ಮಾಡಲಿ? ಮತ್ತೆ ದಾರಿ ಹೇಳಿದ್ದಾನೆ ಯಾರಲ್ಲಿ ಉಂಟು ಅಂತ. ಅದು ಹೇಳಿದ್ದಾನೆ. ನಮ್ಮಲ್ಲಿಲ್ಲ, ಮೇಲೊಬ್ಬಳಿದ್ದಾಳೆ, ಹೆಸರು ಮೃತ್ಯುಮಾಲಿನಿ ಎನ್ನುವ ಹಾಗೆ, ಯಮನ ತಂಗೆ ಅಂತೆ. ಅವಳು ಅವನನ್ನು ಪಡಕೊಂಡು ಹೋಗಿದ್ದಾಳೆ ಅಂತ. ಹೌದು, ಉದ್ದೇಶ ಅವನಿಗೆ ಗೊತ್ತಿಲ್ಲ, ಅವನಿಗೆ ವ್ಯವಹಾರ ಅಷ್ಟೇ. ಹೌದಲ್ಲ? ಹೌದೌದು, ಅಷ್ಟನ್ನು ಹೇಳಿದ. ವಿಷಯ ಗೊತ್ತಾಯ್ತು. ಹೌದು. ಆವಾಗಲೇ ಅವನಿಗೆ ಮರಣಕಾಲ ಸಮೀಪಿಸಿದ್ದರಿಂದಲೇ ಒಂದು ಮಾತನಾಡಿದ. ಕಡಲಡಿಯಲ್ಲೇನೋ ಇರುವವರು ಹಾಗೆ ನನ್ನ ಹೃದಯಸ್ಥವಾಗಿ ವಿಶೇಷವಾದಂತಹ ಶಂಖವೊಂದುಂಟು, ನನ್ನನ್ನು ಅಳಿಸಿದ ಮೇಲೆ ಅದನ್ನು ನೀ ಸ್ವೀಕರಿಸಿ ನನ್ನ ಬದುಕಿಗೆ ಒಂದು ಧನ್ಯತೆಯನ್ನು ಕೊಡು, ಸಾರ್ಥಕತೆಯನ್ನು ಕೊಡು ಅಂತ ಕೇಳಿದ. ಆದ್ದರಿಂದಲೇ ಅವನ ಅಪೇಕ್ಷೆಯನ್ನು ಮನ್ನಿಸಿ ಅವನಾಯುಷಿಗೊಂದು ಕೊನೆ ಬರೆದು ಅವನಲ್ಲಿದ್ದಂತಹ ಆ ಶಂಖವನ್ನು ತೆಗೆದು ಅದಕ್ಕೊಂದು ಹೆಸರು ಬೇಕು. ಮತ್ತೆ ಹೇಗೆ ಹೇಗೆ ಇರುವ ಪಾಂಚಜನ್ಯ, ಪಂಚಜನನಿಂದ ದೊರೆತನ ಪಾಂಚಜನ್ಯ ಎನ್ನುವ ಹೆಸರನ್ನು ಇರಿಸಿ ನಾ ಸ್ವೀಕರಿಸಿ ಅವನಿಗೊಂದು ಸದ್ಗತಿಗೆ ದಾರಿಯನ್ನು ಮಾಡಿಕೊಟ್ಟದ್ದಾಯ್ತು. ಅವನಿಗೊಂದು ಮೋಕ್ಷ ಸಿಕ್ಕಿತು. ಆಯ್ತು. ಈಗ ಅವ ಹೇಳಿದ ಸ್ಥಳ ಹೌದು, ಅಲ್ಲಿಗೆ ಹೋಗ್ಬೇಕು. ಹೋಗ್ಬೇಕು, ಇಲ್ಲೇ ಇರುವುದು ನೋಡೋಣ. ಯೋಗಾರೂಢರಾಗಿ ಈ ಕ್ಷಣದಲ್ಲಿ ಇಲ್ಲಿಂದಲೇ ಆ ಪದಾರ್ಥ ಸಾಕು. ಅವರೆಲ್ಲರೂ ನಾಗಕನ್ನಿಕೆಯರಾಗಿದ್ದೇವೆ ನಾವೆಲ್ಲರೂ. ಹಾಗಾಗಿ ನನ್ನೊಬ್ಬಳು ಮಗಳಿದ್ದಾಳೆ ಅಸಿಕೆ ಎನ್ನುವ ಹಾಗೆ, ಈ ನಾಗಕನ್ನಿಕೆಯಲ್ಲಿ ಅತಿ ರೂಪಸಿಯಾಗಿದ್ದಾಳೆ ಎನ್ನುವ ಹಾಗೆ. ಹಾಗಾದ್ರೆ ಈ ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಸ್ತ್ರೀಯರು ಕೀಳು ಎನ್ನುವವರಿಗೆ ಅವರಿಗೆ ಸಣ್ಣನ್ನು ಹೊಡೆದು ಈ ಸ್ತ್ರೀರಾಜ್ಯವನ್ನು ಕಟ್ಟಿದೆ, ಆಡಿಕೊಂಡು ಬಾಳಿಕೊಂಡು ಬಂದಿದ್ದೇನೆ. ಹಾಗಾಗಿ ನಿಮ್ಮ ಮನದಲ್ಲೊಂದು ಸಂಶಯ ಮೂಡಿರಬಹುದು, ಇಲ್ಲಿ ಸ್ತ್ರೀಯರೇ, ಹಾಗಾದರೆ ನಮಗೆ ವಂಶ ಹೇಗೆ ಬೆಳೆಯುವುದು ಎನ್ನುವ ಹಾಗೆ. ಅದಕ್ಕೂ ಒಂದು ಕಾರಣ ಉಂಟು. ಇಲ್ಲಿ ಯಾರಾದರೂ ಪುರುಷರು ಬಂದರೆ ಅವರಲ್ಲಿ ಬೇಕಾದಂತಹ ಸುಖವನ್ನು ಪಡೆದು ವಂಶವನ್ನು ಉದ್ಧಾರ ಮಾಡುತ್ತೇವೆ, ಹಾಗೆ ಅವರನ್ನು ಮರು ಹೋಗಲಿಕ್ಕೆ ಬಿಡುವುದಿಲ್ಲ. ಅಂತಹ ಪುರುಷರನ್ನು
ಹೌದು, ಅಲ್ಲಿಗೆ ಬಿಟ್ಟು ಬಿಡುವುದು. ಯಾವ ಕಾರಣಕ್ಕೆ ಇಲ್ಲಿ ಪುರುಷರು ಬರಮಾಡುವುದಿಲ್ಲ. ಹಾಗಾಗಿ ಕೇಳಿಕೊಳ್ಳುವುದಕ್ಕೆ ಬಹಳ ಸಂತೋಷವಿರುತ್ತದೆ. ಎಂದಿನಂತೆ ಸಭೆಗೆ ಓಲಗವನ್ನು ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಒಂದು ನಿರ್ಧಾರವನ್ನು ಕೂಡ ನಾನು ಮಾಡಿದ್ದೇನೆ. ನನ್ನ ಮಗಳಿಗೆ ಮದುವೆಯಾಗಬೇಕು ಎನ್ನುವ ಹಾಗೆ ನನ್ನೊಂದು ಹಂಬಲ ಉಂಟು. ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. 5 ಜನರಿಗೆ ಬೇಕಾದಂತಹ ದ್ರವ್ಯಗಳನ್ನು ಕೊಟ್ಟು ಮರಿಕರ್ಣನ ಆತ್ಮವನ್ನು ತಂದಿರಿಸಿದ್ದೇನೆ. ಅವನನ್ನು ಮದುವೆ ಮಾಡಿಸಿಕೊಟ್ಟು ವಂಶವನ್ನು ಬೆಳಗಿಸಿ ಅವನನ್ನು ಬಿಡುತ್ತೇನೆ ಎನ್ನುವ ಹಾಗೆ ನನ್ನ ತೀರ್ಮಾನ. ಹಾಗಾಗಿ ಎಂದಿನಂತೆ ಓಲಗವನ್ನು ಕೊಟ್ಟಿದ್ದೇನೆ. ಯಾರಾದರೂ ಮಾತಾಡಬೇಕಿದ್ರೆ ಬರಬಹುದು. ಅವರಲ್ಲಿ ಅಮ್ಮನಲ್ಲಿ ಮಾತಾಡಲಿಕ್ಕೆ ಹೌದಾ? ಆಯ್ತು, ಮಾತನಾಡು. ಎಲ್ಲಿದ್ದಾರೆ? ಎಲ್ಲಿರ್ಬೇಕು ಅವರು? ಅವರು ಪೀಠದಲ್ಲಿ ಕುಳಿತಿದ್ದು. ನೀವೇ ಮತ್ತೆ ನಾನು ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಯದ ಯಾರಿಗೆ ಹಾಗೆ ಭಾವಿಸಿ ಹಾಗೆ ಒಂದು ಊರನ್ನು ಆಳುವ ಎಲ್ಲ ಚಿಂತೆ ಸ್ವಲ್ಪ ಕಷ್ಟವಾಗಿ ಆಗಿರ್ಬೋದು. ನಿಮ್ಮಲ್ಲ ಮಾತಾಡಿದಕ್ಕೆ ನನ್ನಲ್ಲೇ ಮಾತಾಡುದು. ವಂದಿಸುವೆ ಗೌರವದಿ ನಿನ್ನಡಿಗೆ ವಂದಿಸುವೆ ವಂದಿಸುವೆ ಗೌರವದಿ ನಿನ್ನಡಿಗೆ ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ಇಂದು ಕಳುಹಿದೆ ಎಲ್ಲ ನಿನ್ನೆಡೆಗೆ ವಂದಿಸುವೆ ಗೌರವದಿ ನಿನ್ನಡಿಗೆ ಗೋಪಾಲ ಕೃಷ್ಣನು ತಿರುಗಿದ ಎನ್ನ ನಿನ್ನಡಿಗೆ ಇಂದಿರಾನನೆ ನಿನ್ನ ಸುಂದರಿಯನ್ನ ಕಾಣುತ್ತ ಕರೆದುಕೊಂಡೆನು ಮುಂದಿಲ ಬಂದ ಕರೆದವನುಂದ ಬೇಡುವೆ ಕೃಷ್ಣನೆಂದು ವಂದಿಸುವೆ ವಂದಿಸುವೆ ಏನು ನಿನ್ನದಾದಂತಹ ಯೋಗ್ಯತೆಗೆ ನೀ ಏರಿದಂತಹ ಪೀಠಕ್ಕೆ ಸರಿ. ನಿನ್ನದಾದಂತಹ ವ್ಯಕ್ತಿತ್ವಗೆ ಮತ್ತೊಮ್ಮೆ ನಾನು ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ಎದ್ದೇಳು ಒಳ್ಳೆಯದಾಗ. ನಾನೊಬ್ಬ ಪ್ರಪಂಚದಲ್ಲಿ ಯೋಗ್ಯತಾವಂತ ವ್ಯಕ್ತಿಗೆ ದೂತನಾಗಿ ಓಹೋ, ನಿನ್ನೆಡೆಗೆ ಬಂದಿದ್ದೇನೆ. ಸರಿ. ಆದ್ದರಿಂದ ಬಂದಂತಹ ನನಗೂ ಯೋಗ್ಯತೆ ಉಂಟು, ಸರಿ. ಕಳುಹಿಸಿದಂತಹ ನನ್ನ ಅವನಿಗೂ ಯೋಗ್ಯತೆ ಉಂಟು. ಹೌದಾ? ಅದನ್ನು ನಾನು ಒತ್ತಿ ಹೇಳುವುದಕ್ಕೆ ಕಾರಣ ಉಂಟು. ಏನದು? ವೈವಿಧ್ಯದಲ್ಲಿ ನಿನಗೆ ಅದು ತಿಳಿಯಲ್ಪಡ್ತದೆ ಹೌದಾ? ಎನ್ನುವ ಕಾರಣದಿಂದ. ಇದು ಮತ್ತೆ ಹೇಗುಂಟು ಎಂತದ್ದು? ನಿಮ್ಮ ಊರಿನಲ್ಲಿ? ನಮ್ಮ ಊರಿನಲ್ಲಿ ಬಂದದ್ದಷ್ಟೇ. ಇದು ಏನು ವರ್ತಮಾನವನಿಗೆ ತಿಳಿದಿಲ್ಲ. ಹೇಗುಂಟು? ಎಂತದ್ದು? ನಮಗೆ ಕೇಳುವ ಅಧಿಕಾರ ಉಂಟು. ಇರ್ತದೆ ಬಿಡು. ನನಗೆ ಎಲ್ಲಿಯೂ ಕೇಳಬಹುದು. ಕೇಳಬಹುದು. ನಾನು ಬಂದದ್ದು ಅಂತ ಜಾಗದಿಂದ ಇರಬಹುದು. ನನ್ನನ್ನು ಕಲಿಸಿದ್ದು ಅಷ್ಟು ದೊಡ್ಡ ವ್ಯಕ್ತಿ. ಕಲಿಸ್ಲಿಕ್ಕೆ ಬಂದದ್ದು ನೀನು ಯಾವ ಸ್ಥಳಕ್ಕೆ ಅಂತ ಸ್ವಲ್ಪ ಆಲೋಚನೆ ಮಾಡು. ವೈಟ್ ವಾಶ್ ಇದು ಊರು ವೈವಸ್ವತಪುರ. ಮರ್ತೋಗುದು ನಿಮಗೆ ವಹಿವಾಟು ಅದರಲ್ಲೇ ಹೇಳದ್ದು.
ವೈವಸ್ವತಪುರ. ಆ ಇದು ಇದು ಹೇಗುಂಟು ಅಂತ ಕೇಳುವುದಕ್ಕೆ ಕಾರಣ ಏನದು? ಮುಂದೆ ಹೇಗಾಗಬಹುದು ಎನ್ನುವುದರ ಆ ಒಂದು ದೂರಾಲೋಚನೆಯಿಂದ ನಾನು ಈಗ ಹೇಗುಂಟು ಅಂತ ಕೇಳಿ. ಮುಂದೇನಾಗಬಹುದು. ಎಂತದ್ದು ಮುಂದೇನಾಗ್ಲಿಕ್ಕೆ ಉಂಟು? ಮುಂದೆ ನಿಮ್ಮ ಅವಸ್ಥೆ ಹೇಳಿ ಪ್ರಯೋಜನ ಇಲ್ಲ. ನನ್ನ ಅವಸ್ಥೆಯನ್ನು ಬರೀಲಿಕ್ಕೆ ನೀನ್ ಜನ ಅಲ್ಲ. ಏನಕ್ಕೇನಾಗ್ಲಿಕ್ಕೆ ಏನಕ್ಕೇನಾಗುತ್ತದೆ? ಏನಕ್ಕೇನಾಗುತ್ತದೆ? ನೀವು ದಪ್ಪ ದಪ್ಪ ಮಾತಾಡುದೆಲ್ಲ ಬೇಡ. ಬಂದದ್ದು ನೀನು, ಮಾತಾಡುದು ನೀನು ನನ್ನಲ್ಲಿ. ಛೇ, ಎಂತದ್ದು ಛಾಯ? ಒಂದು ಗಂಡಸರಿಗೆ ಒಂದು ಹಾ. ಇದು ಮಾಡ್ಲಿಕ್ಕೆ ಗೊತ್ತಿಲ್ಲ. ಒಂದು ಎಂತ ಎಂತದ್ದು ಇದು ಮಾಡ್ಲಿಕ್ಕೆ ಗೊತ್ತಿಲ್ಲ? ಎಂತದ್ದು ಇದು ಮಾಡ್ಲಿಕ್ಕೆ ಗೊತ್ತಿಲ್ಲ? ಇಕಲಿ ಹೆಂಗಸ ಹೆಂಗಸೆಲ್ಲ ಮೃತ್ಯು ಮಾಲಿನಿ. ಭಯಂಕರ. ಏನು ಭಯಂಕರ ಇಲ್ಲದೆ? ಮೇಧಸ್ಸು ಭಯಂಕರ ಇರ್ಬೇಕದು ಶೋಭೆ. ಮೇಧಸ್ಸು ಭಯಂಕರ. ಮೇಧಸ್ಸು ಮೇಧಸ್ಸು ಇದು ನಮ್ಮಲ್ಲಿ ಒಂದು ತೌಳವ ಭಾಷೆಯಲ್ಲಿ ಚರ್ಬಿ ಅಂತ ಹೇಳ್ತಾರೆ. ಹೇಳಿ ಅದಿರ್ಬೇಕು. ಅದಿರ್ಬೇಕು ಹೆಣ್ಣು ಮಕ್ಕಳಿಗೆ. ಉಂಟಾ? ಮತ್ತೇನಿಲ್ಲದೆ? ಸರಿ, ಹಾ ನಾನು ಬಂದದ್ದು ಯಾರು ಅಂತ ಹೇಳ್ತೇನೆ. ಹೇಳು. ಗೋಪಾಲಕೃಷ್ಣನ ದೂತನಾಗಿ ಬಂದಿದ್ದೇನೆ. ಗೋಪಾಲಕೃಷ್ಣನ ದೂತನಾಗಿ ಈಗ ಬಂದಿದ್ಯಾ? ಮತ್ತೆ ಏನು ಎಂತದ್ದು? ಅಂಶಾಂಶವಾಗಿ, ಹಾ. ಅಂಶಾವತಾರಿಯಾಗಿ, ಹಾ. ಆಂಶಿಕವಾಗಿ ಹಾ. ಪ್ರಪಂಚದಲ್ಲಿ ಕಾಣಿಸಿಕೊಂಡಂತಹ ನಾರಾಯಣ ಸ್ವಾಮಿ ಪೂರ್ಣಾವತಾರಿಯಾಗಿ ಓಹೋ ಕೃಷ್ಣಾವತಾರದಿಂದ ಬಂದಿದ್ದಾನೆ. ಸರಿ. ಜಾಗ್ರತೆ ಮಾಡಿಕೊಳ್ಳಿ ಹೆಂಗಸೆ. ಓಹೋ ಆಯ್ತಲ್ಲ? ಹೆಂಗಸೆ. ಹಾ. ಹೆಂಗಸು. ಹೆಂಗಸು. ಒತ್ತಿ ಹೇಳ್ಬೇಡ. ಹೆಂಗಸು. ಯಾರಲ್ಲಿ ಮಾತನಾಡೋದು ನೀನು? ನೀವು ಹೇಳಿದ್ದಲ್ಲ. ಎಂತದ್ದು? ನೀವೇ ಹೇಳಿದ್ದಲ್ಲ. ಅದೇ ಹೇಳಿದ್ದಲ್ಲ. ಹೆಂಗಸು ಹಾ. ಹೇಳಿದ್ದು. ಹೇಳು. ಅದನ್ನೇ ಹೇಳಿದ್ದೆ. ಇದು ಅವರಿಗೆ ಅವರಿಗೆ ಮಾತಾಡ್ಲಿಕ್ಕೆ ಉಂಟು. ಈಗ ಕೃಷ್ಣನಿನ ನಿಲಿ ಒಳಗೆ ಕಳಿಸಿಕೊಟ್ಟದ್ದ. ಹೌದೌದು. ಆಹಾ. ನಿಮಗೆ ಪುರುಷತ್ತುಂಟಾ? ಎಂತದ ಪುರುಸತ್ತು? ಎಂತದಕ್ಕೆ? ಮನಸ್ಸುಂಟಾ? ಎಂತದಕ್ಕೆ? ಅವರು ಬರ್ತಾರೆ ಮಾತಾಡ್ಲಿಕ್ಕೆ ಅಂತ. ಈಗ ಅವರಿಗೆ ನನ್ನಲ್ಲಿಗೆ ಮಾತಾಡ್ಲಿಕ್ಕೆ ಇಲ್ಲಿ ಬರ್ತಾರ? ಅದಕ್ಕೆ ಹೊತ್ತು ಹೇಗುಂಟು ಅಂತ ಕೇಳಿ ಬರ್ಲಿಕ್ಕೆ ಕಳುಹಿಸಿದ್ದು. ಆಗುವುದು. ಆಗುವುದಿಲ್ಲ. ನಿಮಗೆ ಅಂತಲ್ಲ, ಭೂಲೋಕದ ನಮ್ಮ ಕೆಲವು ಹೆಂಗಸರಿಗೆ ಉಂಟು. ಎಂತ ಕೆಲವು ಹೆಂಗಸರಿಗೆ. ಹೌದು. ಎಂತದಂತು? ಆಗದೇ ಇರುವುದು. ಅದು ಯಾವ ಏನು ಮಾತನಾಡುತ್ತಿದ್ದಂಗೆ ಪ್ರಜ್ಞೆ ಉಂಟ ನನಗೆ? ಪ್ರಜ್ಞೆ ಇದ್ದೇ ಕೇಳುವುದು. ಎಂತದ ಆಗುವುದಿಲ್ಲ ಅಂದ್ರೆ ಎಂತ ಅರ್ಥ ಎಂತದ? ಏನದು? ಎಂತದ್ದು? ಅದು ಹೆಂಗಸರಿಗೆ ಆಗುದಿಲ್ಲ. ಅದಲ್ವಾ? ಈಗ ಸಮಯ ಅವಕಾಶ ಇಲ್ಲ ಅಂತ ಹೇಳಿದ್ದು ನಾನು. ಅದೇನು ಆಗುವುದಿಲ್ಲ. ಯಾಕೆ? ಸಮಯ ಕಲಾಪವನ್ನು ನಾನು ಮುಗಿಸಿ ಆಯಿತು. ಅಲ್ಲ, ಒಂದು ನಮ್ಮ ದೇವರು ಬಂದದ್ದಲ್ಲ, ಒಂದು ಕಲಾಪವನ್ನು ಮಧ್ಯದಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ. ಒಂದು ರಾತ್ರಿಯ ಕಲಾಪ ಆಗುವುದೇ ಇಲ್ಲ. ಮತ್ತೆ ಈಗ ನಾವು ಬಂದಾಗಿದೆ ಅಲ್ಲ. ಈಗ ನೀವಿಲ್ಲಿ ಬಂದಾಗಿದೆ. ಈಗ ಸಾಧಾರಣ ಬಂದಾಗಿದೆ. ಎಂತದ್ದು? ನಾಳೆ ಈಗ ಸಾಧಾರಣ ನೀವೆಲ್ಲ ಬಂದಾಗಿದೆ. ಹೌದೌದು. ಈಗ ಸಾಧಾರಣ ಬಂದ. ಎಂತದ? ಎಂತದ? ಈಗ ಸಾಧಾರಣ ಬಂದ. ಬಾರಿಸಿ ನಿನಗೆ? ನಾವು ಬಂದಾಯ್ತಲ್ಲ. ಹಾಗೆ ಹಾ. ನೀವೀಗ ಬಂದಾಗಿದೆ. ಹೌದು. ಹಾಗಾಗಿ ಮಾತನಾಡುವರು ಈಗ ನಿಮಗೆ ಅವಕಾಶ ಇಲ್ಲ. ಹಾಗಂತ ನಿಮ್ಮನ್ನು ಹಿಂತಿರುಗಿ ನಾನು ಕಳಿಸುವುದು ಕೂಡ ಇಲ್ಲ. ಆಯ್ತು, ನಾಳೆ ಬೆಳಿಗ್ಗೆ ಬರ್ತೇವೆ. ಇಲ್ಲಿ ಹೋಗುದೆಲ್ಲಿಗೆ? ನಾವು ನೇರವಾಗಿ ನಮ್ಮ ಊರಿಗೆ ಹೋಗ್ಬೇಕಷ್ಟೇ. ಮತ್ತೆ ನಮಗೆ ಇಲ್ಲಿ ಎಲ್ಲ ಸಂಬಂಧದ್ದು ಕುಟುಂಬದ್ದೆಲ್ಲ ಮನೆ ಇಲ್ಲ. ಇಲ್ಲ ಇಲ್ಲ, ಹಾಗೆ ತಾನೇ ನಾನು ಕಳಿಸುವುದಿಲ್ಲ. ಆಹಾ, ಇವತ್ತಿನ ದಿವಸ ಅವಕಾಶ ಇಲ್ಲ ಅಂತ ಹೇಳಿದ್ದು. ನಾಳೆ ಇಲ್ಲ ಅಂತ ಹೇಳಿದ್ದೇನೆ ನಾನು. ಎಂತದ್ದು? ಇವತ್ತು ಅವಕಾಶ ಇಲ್ಲ. ಇಲ್ಲ, ನಾಳೆ ಉಂಟು. ನಾಳೆ ಅವಕಾಶ. ನಿಮಗೆ ಮನಸ್ಸಾಗುವಾಗ ನಾವು ತಯಾರಾಗ್ಬೇಕು. ನನಗೆ ಮನಸ್ಸಾಗುವಾಗ ನನಗೆ. ಹೌದು 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 ಆಯ್ತು. ಹೌದು, ಸತ್ಯವೇ. ಆಯ್ತು. ಹಾಗೆಂತ ನೀವು ಹಾಗೆ ಹೋಗುವುದು ಬೇಡ. ಮತ್ತೆ ಹೌದು, ಅಲ್ಲಿ ಕಾಣುತ್ತಾ ಉಂಟು ವಿಶ್ರಾಂತಿ ಧಾಮ. 786. ಬೇಕಾದ ವ್ಯವಸ್ಥೆ ಉಂಟು. ಒಂದೇ ಕೋಣೆ ಸಾಕಾದೀತಾ? ಇದು ಬಂದದಿಬ್ಬರಲ್ವಾ? ಹೌದು. ಕೋಣೆ ಒಂದೇ ಸಾಕು. ನನಗೆ ಆದಷ್ಟು ಕಂಬ ಉಂಟಾ? ಅಲ್ಲ, ಅಲ್ಲಲ್ಲಿ ಉಂಟು. ಕೋಣೆಯ ಒಳಗೆ ಕಂಬ. ಹೌದು, ಅಲ್ಲಲ್ಲಿ ಉಂಟು. ಕಂಬ ಇರುವ ಕೋಣೆಯ ಬುಡದಲ್ಲಿ ಮಲಗುತ್ತೆ. ಅದ್ಯಾಕೆ? ನನಗೆ ಮನೆಯಲ್ಲಿ ಕೂಡ ಆಗಿ ನಾಯಿ ಕಟ್ಟುವಲ್ಲಿ ಮಲಗಿ ಅಭ್ಯಾಸ. ಅದೇ ನೋಡೋ ಗೊತ್ತಾಗ್ತದೆ. ಹಾಕಿ ಹಾಗಾಗಿ ನನ್ನನ್ನು ಒಂದು ಅಲ್ಲಿ ಬದಿಯಲ್ಲಿ ಮಲಗಿಸಿ ಅವನನ್ನು ದೇವನನ್ನು ಒಳಗೆ ಮಲಗಿಸಿ. ಆಯ್ತದು, ನೀವು ವ್ಯತ್ಯಾಸ ಮಾಡಿಕೊಳ್ಳಿ. ಸರಿ ಸರಿ. ನಾಳೆ ಕಾಣುವರೆ ಅವಕಾಶ ಉಂಟು. ನಾಳೆಯಲ್ಲಿ ಬರ್ಬೋದು. ಆಯ್ತು. ಇದು ಕೊಠಡಿಯ ಒಳಗಡೆ ಎಲ್ಲ ವ್ಯವಸ್ಥೆ ಉಂಟಲ್ಲ? ಏನು ಬೇಕು ನಿಮಗೆ? ಎಲ್ಲ ವ್ಯವಸ್ಥೆ ಉಂಟು. ಎಲ್ಲ ವ್ಯವಸ್ಥೆ ಉಂಟು. ನಾವು ಮಳೆ ಬಂದ್ರೆ ಮತ್ತೆ ನಾವು ಬೊಬ್ಬೆ ಹಾಕಿದ್ರೆ ಕೇಳಲಿಕ್ಕಿಲ್ಲ. ಅಯ್ಯೋ ದೇವರೇ, ಮಳೆ ಬಂದ್ರೆ ಯಾರಿಗೆ ಹೇಳ್ತದೆ ಮತ್ತೆ ಬೊಬ್ಬೆ ಹಾಕಿದ್ದು? ಅಲ್ಲ, ಅಂತ ವ್ಯವಸ್ಥೆ ಏನಾದ್ರು ಉಂಟು? ಕೇಳುವ ವ್ಯವಸ್ಥೆ ಉಂಟು, ತಿನ್ನುವ ವ್ಯವಸ್ಥೆ ಉಂಟು, ಕುಡಿಯುವ ವ್ಯವಸ್ಥೆ ಉಂಟು. ಎಲ್ಲ ವ್ಯವಸ್ಥೆಯನ್ನು ಬಿಟ್ಟಿದೆ. ಜೀವ ವ್ಯವಸ್ಥೆ ಎಂತದ್ದು? ಎಂತದ್ದು? ಕುಡಿಯುವುದ? ನಾವು ಕುಡಿಯುವುದು ಪಾನೀಯಗಳ ವ್ಯವಸ್ಥೆ, ತಂಪು ಪಾನೀಯಗಳ ವ್ಯವಸ್ಥೆ. ಅದೇ ನಾವು ಕೂಡ ಮೊದಲು ಕುಡಿತಾ ಇದ್ದದ್ದು ಪಾನೀಯವೇ. ಹಾಗೆ ಹೀಗಾದದ್ದು.
ಅಲ್ವಾ? ಈಗ ನೀರು ಮಾತ್ರ ಅದು ಒಳ್ಳೇದದು, ಆರೋಗ್ಯಕ್ಕೆ ಒಳ್ಳೇದು, ಆಯುಷ್ಯಕ್ಕೆ ಒಳ್ಳೇದು. ಒಳ್ಳೇದದು. ನಾಳೆಯ ದಿವಸ ಆಯ್ತು. ಇಲ್ಲಿ ಬರ್ಲಿ, ಮತ್ತೆ ಮಾತುಕತೆ. ಆಯ್ತಾಯ್ತು, ಬರ್ತೇನೆ. ಹೋಗು. ನನ್ನ ಮುಖ ಒಂದು ಮರಿಲಿಕ್ಕಿಲ್ಲ ನಾನು. ಹಾಗಾಗಿ ಇವರಿಗೆ ವ್ಯವಸ್ಥೆಯನ್ನು ನಾನು ಮಾಡಿದ್ದೇನೆ. ನಾಳೆ ಇಲ್ಲಿ ಬಂದು ಮಾತನಾಡುವರೆ ಮುಂದುವರಿಸುತ್ತೇನೆ. ಮೃತ್ಯುಮಾಲಿನಿ ತನುಜೆ ಅಸಿಗೆಯೋ ಹೆಸರು ನನ್ನ ಅಮ್ಮನದ್ದು. ಆದರೆ ಅಷ್ಟೇ ಶಾಂತ ಸ್ವರೂಪದವಳು ನನ್ನಮ್ಮ ಮೃತ್ಯುಮಾಲಿನಿ. ಅವಳ ಮಗಳು ನಾನು. ಅಸಿಕೆ ಎನ್ನುವ ಹಾಗೆ ನನ್ನ ಹೆಸರು. ಇದು ವೈವಸ್ವತಪುರ. ನನ್ನ ಭಾಗ್ಯ ನೋಡಿಯಂತೆ ಬಾಲ್ಯದಿಂದಲೇ ಶ್ರೀಕೃಷ್ಣನ ಕಥನ ಕಾವ್ಯಗಳನ್ನೆಲ್ಲ ಕೇಳಿ ಶ್ರೀಕೃಷ್ಣನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದವಳು ನಾನು. ಆ ಆಸೆ ನೆರವೇರುತ್ತದೆ ಎನ್ನುವ ಹಾಗೆ ನಾನು ಖಂಡಿತವಾಗಿಯೂ ಭಾವಿಸಿದವಳಲ್ಲ. ಆದರೆ ಈಗ ಒಂದು ಯೋಗ ಕೂಡಿ ಬಂದಿದೆ. ಶ್ರೀಕೃಷ್ಣ ನೇರವಾಗಿ ವೈವಸ್ವತಪುರಕ್ಕೆ ಪ್ರವೇಶವನ್ನು ಮಾಡಿದ್ದಾನಂತೆ. ನನ್ನ ಅಮ್ಮನಾದಂತಹ ಮೃತ್ಯುಮಾಲಿನಿಯಲ್ಲಿ ಮಾತುಕತೆ ಇದೆಯಂತೆ. ಆದರೆ ಇಂದಲ್ಲ, ನಾಳೆಯ ದಿವಸ ನನ್ನ ಅಮ್ಮ ಮಾತುಕತೆ ಮಾಡುವುದಕ್ಕಾಗಿ ಬೇಕಾಗಿ ಅವನ ಸಖನಾದಂತಹ ಉದ್ದವನಲ್ಲಿ ಹೇಳಿ ಕಳುಹಿಸಿದ್ದಾಳೆ. ಅಷ್ಟರವರೆಗೆ ಅವರಿಗೆ ವಿಶ್ರಾಂತಿಯ ಕೊಠಡಿಯನ್ನು ನೀಡಿದ್ದಾಳೆ. ನನಗೊಂದೀಗ ಸುಯೋಗ. ಈ ಸಮಯದಲ್ಲಿ ಶ್ರೀಕೃಷ್ಣನನ್ನು ಕಾಣಬೇಕು. ನನ್ನ ಮನಸ್ಸಿನಲ್ಲಿದ್ದಂತಹ ಆಸೆ ಆಕಾಂಕ್ಷೆಗಳನ್ನೆಲ್ಲ ಶ್ರೀಕೃಷ್ಣನಲ್ಲಿ ಹೇಳಬೇಕು ಎನ್ನುವಂತಹ ಆಸೆ ಅಧಿಕವಾಗಿದೆ. ಹೇಗಿದ್ದರೂ ಅತಿಥಿ ಭವನದಲ್ಲಿ ಶ್ರೀಕೃಷ್ಣ ಇದ್ದಾನೆ. ಈ ರಾತ್ರಿಯ ಸಮಯದಲ್ಲಿ ನೇರವಾಗಿ ಆ ಅತಿಥಿ ಭವನದತ್ತ ನಾನು ಸಾಗಬೇಕು. ಹೋಗಿ ಶ್ರೀಕೃಷ್ಣನನ್ನು ಕಂಡು ಗುಣಗಾನವನ್ನು ಮಾಡಿ ಆತನಲ್ಲಿ ನನ್ನ ಮನಸ್ಸಲ್ಲಿದ್ದಂತಹ ವೇದನೆ ಎಲ್ಲವನ್ನು ಹೇಳಬೇಕು. ತಡ ಮಾಡುವ ಸರಿಯಲ್ಲ. ಸಾಗುತ್ತೇನೆ. ನಡೆದು ಬರುತ್ತಲೇ ಅತಿಥಿ ಭವನಕ್ಕೆ ಹೇಗೆ ಮೃತ್ಯುಮಾಲಿನಿಯ ಪುರಬಾಹೆಯಲ್ಲೇನಿತ್ತು ನಮ್ಮ ಉದ್ಧವನನ್ನು ಕಳುಹಿದೆ ಅಂತಾದ್ರೆ ಒಂದು ಸ್ವಲ್ಪ ಕಠಿಣವಾದಂತಹ ವಾಕ್ಯಗಳು ಬಂದದ್ದು. ಕರ್ತವ್ಯ ಇದ್ರೆ ನಾಳೆ ರಾಜಸಭೆಯಲ್ಲಿ ಮಾತನಾಡೋಣ. ಹಾಗೆಂದ್ರೆ ನಮ್ಮ ಯೋಗ್ಯವಾದಂತಹ ಆತಿಥ್ಯ ನಿಮಗುಂಟು. ಅದಕ್ಕಾಗಿ ಪ್ರತ್ಯೇಕವಾದಂತಹ ಬಿಡದಿಯ ವ್ಯವಸ್ಥೆಯನ್ನು ಮಾಡುತ್ತೇನೆ, ಅಲ್ಲಿದ್ದುಕೊಳ್ಳಿ ಅಂತ. ಸಾಕು ನಮಗಷ್ಟು ಅವಕಾಶ, ಅದನ್ನು ನಮಗೆ ಬೇಕಾದ ಹಾಗೆ ಉಪಯೋಗಿಸೋಣ ಎನ್ನುವುದಕ್ಕಾಗಿ ಒದಗಿಸಿಕೊಟ್ಟ ಬಿಡದಿ ಎತ್ತ ಬಂದ್ರೆ ಸುಮ್ಮ ಪಲ್ಲಂಗ ಯೋಗ್ಯವಾದ ಸಿದ್ಧವಾಗಿದೆ. ಓಹ್, ನಮ್ಮ ಭೂಮಿಯ ಪದ್ಧತಿಯಲ್ಲೂ ನಿಂತೆ ಬಿಡುತ್ತದ. ನೋಡೋಣ, ಒಂದಷ್ಟು ಹೊತ್ತು ಹಾಗೆ ಮಲಗಿ ನಿದ್ರಿಸ್ತೇವೆ. ಕೃಷ್ಣನ ಪಡೆವೆ ಕೃಷ್ಣ
ಜನಗಣ ಕಡಲಾಗ ಮಾರ ಜನಗಣ ಮಾರ ಜನಗಣ ಮಾರ ಜನಗಣ ಮಾರ ಜನಗಣ ಮಾರ
ಇದ್ದೇನೆ. ಏನನ್ನು ನಾನು ಕಾಣ್ತಾ ಇದ್ದೇನೆ? ಅಬ್ಬಬ್ಬಾ, ಎಂತಹ ಗಾಢವಾದಂತಹ ನಿದ್ದೆಗೆ ಜಾರಿದ್ದಾನೆ ಈತ. ಅರೆ ನಿಮೇಲಿತ ನೇತ್ರ, ಪೂರ್ಣವಾಗಿ ಕಣ್ಣನ್ನು ಮುಚ್ಚಿದ್ದಿಲ್ಲ, ಹಾಗಂತ ಹೇಳಿ ಪೂರ್ಣವಾಗಿ ಕಣ್ಣನ್ನು ತೆರೆದದ್ದೂ ಇಲ್ಲ. ಅರೆ ನಿಮೀಲಿತ ನೇತ್ರ, ಶಶಿಹಾಸ ಬೀರುತಿಹ, ಚಂದ್ರನಂತೆ ಮುಖದ ಕಾಂತಿ ಎದ್ದೆದ್ದು ಕಾಣುತ್ತಾ ಉಂಟು. ಆಹಾ, ಚಂದ್ರನನ್ನು ನೇರವಾಗಿ ಹೋಗಿ ನೋಡಿದ್ರೆ ಅವನು ಕಪ್ಪೆಯಂತೆ, ಹಾಗಂತ ಹೇಳಿ ಸೂರ್ಯನ ಬೆಳಕು ಭೂಮಿಗೆ ಬಿದ್ದು ಚಂದ್ರ ಪ್ರತಿಫಲಿಸಿದಾಗ ಬಹಳ ಬೆಳ್ಳಗೆ ಕಾಣುತ್ತಾನೆ. ಹಾಗೆ ಇವನ ಮುಖ, ಶಶಿಹಾಸ ಬೀರುತಿಹ, ನೊಸಲ ಮೇಲೆ ಬಲದ ಕರವನ್ನಿರಿಸಿ ಅರೆಬಿರಿದ ಚೆಂದುಟಿ, ಹಾಗೆ ಸ್ವಲ್ಪ ಬಿಟ್ಟಂತಹ ಆ ಚೆಲುವಾದಂತಹ ತುಟಿ, ನೊಸಲ ಮೇಲೆ ಬಲದ ಕರವನ್ನಿರಿಸಿ ನಿದ್ರಾ ಪರವಶನಾಗಿದ್ದಾನೆ. ಅಬ್ಬಬ್ಬಾ, ಕೆಲವರೆಲ್ಲ ಮಲಗುದುಂಟಪ್ಪ, ಅವರು ಮಲಗಿದಂತಹ ಸ್ಥಿತಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಇವರೇನು ಆಯಾಸವಾಗಿದೆ, ಆರೋಗ್ಯದ ಸ್ಥಿತಿ ಇವರದ್ದು ಸರಿ ಇಲ್ಲ ಎನ್ನುವ ಹಾಗೆ. ಇದು ಹಾಗಲ್ಲ, ಆರೋಗ್ಯದ ಸ್ಥಿತಿ ಚೆನ್ನಾಗಿದೆ ಅಂತ ಹೇಳುವುದಕ್ಕೆ ಒಂದು ನಿದರ್ಶನ ಏನು ಗೊತ್ತಾ? ತನ್ನದಾದಂತಹ ಬಲದ ಕರವನ್ನು ನೊಸಲ ಮೇಲೆ ಇರಿಸಿ ಹಾಗೆ ಪವಡಿಸಿದ್ದಾನೆ. ಇದು ಆರೋಗ್ಯವಂತನ ಲಕ್ಷಣ. ಇದು ಹೌದು, ಅರ್ಥವಾಗುತ್ತದೆ ನಮಗೆ. ಹಾಗಾದ್ರೆ ಇಂತಹ ಗಾಢ ನಿದ್ದೆಗೆ ಜಾರಿರಬೇಕಾದ್ರೆ ಏನು ಬಹಳ ಕಾರ್ಯಕ್ರಮ ಇತ್ತೋ ಏನೋ, ಇವತ್ತು ಬೆಳಿಗ್ಗೆ ಎಲ್ಲಿತ್ತೋ, ನಿನ್ನೆ ಎಲ್ಲಿತ್ತೋ, ಇನ್ನು ನಾಳೆ ಎಲ್ಲಿಂಟೋ. ಹಾಗಾದ್ರೆ ನಿದ್ದೆ ಒಂದು ಮಾಡಬೇಕಲ್ಲ, ನಿದ್ದೆ ಮಾಡದೆ ಹೋದ್ರೆ ವಿಶ್ರಾಂತಿ ಒಂದು ಬೇಕಲ್ಲ. ಏನೇ ಇರಲಿ, ಆಹಾ, ಯಾರನ್ನು ಕಾಣ್ತಾ ಇದ್ದೇನೆ ನಾನು? ಮಾರಜನಕ, ಮನ್ಮಥ ಎನ್ನುವಂತಹ ಹೆಸರುಂಟವನಿಗೆ. ಮನೋ ನಿಗ್ರಹವನ್ನು, ಮುನಿಗಳ ಮನಸ್ಸನ್ನು ಕದಡುವ ಕಾರಣ ಅವನಿಗೆ ಮನ್ಮಥ ಎನ್ನುವಂತಹ ಹೆಸರಿರುವುದು. ಮಾರ ಎನ್ನುವ ಹಾಗೆ ಇನ್ನೊಂದು ಹೆಸರು. ಅಂತಹ ಮಾರನಿಗೆ ಜನಕ ಈತ, ಅಂತಹ ಮಾರನಿಗೆ ತಂದೆ ಈತ. ಕಂಡಳಾಗ ಮಾರ ಜನಕನ. ಇವನ ಬಗ್ಗೆ ಎಲ್ಲವನ್ನು ನಾನು ಕರುಣಾನುಕರಣಿಕೆಯಾಗಿ ಕೇಳಿಕೊಂಡವಳು. ವಸುದೇವ ದೇವಕಿಯರ 8ನೇ ಗರ್ಭದಲ್ಲಿ ಜನಿಸಿದವನಂತೆ ಅಲ್ವೇ? ಒಡೆಯನಿಗೆ ಹೆಡೆಯಾದವನು ಯಾವಾಗ? ವಸುದೇವ ಇವನನ್ನು ಬುಟ್ಟಿಯಲ್ಲಿ ಹಿಡಿದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಜೋರಾದಂತಹ ಮಳೆಯಂತೆ. ಇವು ಸ್ವಲ್ಪ ಹೊತ್ತಿನಲ್ಲಿ ಬರ್ತಲ್ಲ ನೋಡಿ, ಹಾಗೆ ಅದಕ್ಕಿಂತಲೂ ಜೋರು. ಮಗು ಒದ್ದೆಯಾಗಬಾರದು ಎನ್ನುವಂತಹ ಉದ್ದೇಶದಿಂದ ಆದಿಶೇಷನೇ ಹೆಡೆಯಾಗಿ ರಕ್ಷಣೆಯನ್ನು ನೀಡಿದ್ದಂತೆ. ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ವಸುದೇವ ದೇವಕಿಯರ ಗರ್ಭದಲ್ಲಿ 8ನೆಯ ಮಗುವಾಗಿ ಜನಿಸಿದವನು ಶ್ರೀಹರಿ. ಶ್ರೀಹರಿಯ ನಾನಾ ಅವತಾರವನ್ನು ಕರುಣಾನುಕರಣಿಕೆಯಾಗಿ ನಾವು ಕೇಳಿದ್ದೇವೆ. ಇವನಲ್ವೇ ಮತ್ಸ್ಯಾವತಾರವನ್ನು ತಾಳಿ ದುರುಳನಾದಂತಹ ತಮಾಸುರನನ್ನು ಕೊಂದದ್ದು. ವೇದವನ್ನು ಅಪಹರಿಸಿದಂತಹ ತಮಾಸುರ ಸಮುದ್ರದ ಒಳಗೆ ಹೋಗಿ ಅಡಗಿದ್ದ. ಅಂತಹ ತಮಾಸುರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಮತ್ಸ್ಯಾವತಾರವನ್ನು ತಾಳಿದ. ಮುಳುಗುತ್ತಿದ್ದಂತಹ ಮಂದರಾತ್ರಿಯನ್ನು ಮೇಲೆತ್ತುವುದಕ್ಕೆ ಬೇಕಾಗಿ ಕೂರ್ಮಾವತಾರವನ್ನು ತಾಳಿದವನು ಇವನೇ. ಅಷ್ಟು ಮಾತ್ರವಲ್ಲ, ಭೂದೇವಿಯನ್ನು ಪೀಡಿಸುತ್ತಿದ್ದಂತಹ ಹಿರಣ್ಯಾಕ್ಷ, ಅವನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಶ್ವೇತ ವರಾಹ ರೂಪವನ್ನು ತಾಳಿ ದುರುಳನಾದಂತಹ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ರಕ್ಷಿಸಿದವನು. ಅಷ್ಟು ಮಾತ್ರವಲ್ಲ, ಹಿರಣ್ಯಕಶ್ಯಪು ಇವನ ವಿರೋಧಿಯಂತೆ ಅವನು. ಅವನಿಗೆ ವರ ಇದ್ದದ್ದು ಹಾಗೆ, ಒಳಗೂ ಅಲ್ಲ, ಹೊರಗೂ ಅಲ್ಲ, ಮೇಲೂ ಅಲ್ಲ, ಕೆಳಗೂ ಅಲ್ಲ, ಕತ್ತರಿಗೂ ಅಲ್ಲ, ಹಗಲು ಅಲ್ಲ, ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ವರ ಪಡೆದಿದ್ದ, ಆ ವರವೇ ಅವನಿಗೆ ಶಾಪವಾಯಿತು ಕಡೆಗೆ. ಅವನ ಮಗ ಪ್ರಹ್ಲಾದ ಹರಿಭಕ್ತ, ಇವನ ಭಕ್ತ. ಇವನನ್ನು ಭಜಿಸಿದ್ದೇ ತಡ. ನರಸಿಂಹ ಅವತಾರವನ್ನು ತಾಳಿ ದೃಢನಾದಂತಹ ಹಿರಣ್ಯಾಕ್ಷನನ್ನು ಕೊಂದು ಕಳೆದ. ಆಮೇಲೆ ಮದಾಂಧನಾಗಿ ಮೆರೆಯುತ್ತಿದ್ದಂತಹ ಬಲಿಚಕ್ರವರ್ತಿ, ಅವನನ್ನು ಇವನು ಒಟ್ಟು ವಾಮನ ರೂಪವನ್ನು ತಾಳಿ ಪಾತಾಳಕ್ಕೊತ್ತಿದ. ಆಮೇಲೆ ಭಾರ್ಗವನ ಅವತಾರ, ಶ್ರೀರಾಮನ ಅವತಾರ, ಈಗ ಭೂಲೋಕದಲ್ಲಿ ಪೂರ್ಣ ಅವತಾರ ಕೃಷ್ಣಾವತಾರ. ಕೃಷ್ಣಾವತಾರದಿಂದ ಕೃಷ್ಣಾಭಿಧಾನದಿಂದ ಜನಿಸಿದ್ದಾನೆ. ಕಂಡಳಾಗ ಮಾರ ಜನಕನ, ಕಂಡು ಮುದವಗೊಂಡು ಪುಳಕವಾಯಿತು ತನುಮನ. ಪುಂಡರೀಕ ನೇತ್ರ, ಅವನ ಕಣ್ಣು ನೋಡಿ ಅಂತೆ ಕಮಲದ ದಳ ಅಂತ ಹೆಣ್ಣು ಮಕ್ಕಳ ಕಣ್ಣನ್ನು ಹೋಲಿಸುವುದುಂಟು. ಇದು ಹಾಗಲ್ಲ, ಕಮಲದ ಮೊಗ್ಗೆ. ಹೌದಪ್ಪ, ಪುಂಡರೀಕ ನೇತ್ರ, ಪುಂಡರೀಕಾಕ್ಷ. ಕಲಿಸುವುದಕ್ಕೆ ಹೋದ್ರೆ ಇವ ಉಪಾಧ್ಯಾಯ. ಇವ ಪುಂಡರೀಕಾಕ್ಷ ಉಪಾಧ್ಯಾಯನ ಹೇಳಿದ್ದು ಮಾತಿಗೆ. ಪುಂಡರೀಕ ನೇತ್ರ ನೀವನ ಕಂಡು ಸಹಿಸಲೆಂತು ನಾನು. ಆಹಾ, ಇಲ್ಲಪ್ಪ, ಇವನನ್ನು ವರ್ಣಿಸಿದಷ್ಟು ನನಗೆ ಸಾಕಾಗುವುದಿಲ್ಲ. ಮತ್ತೊಮ್ಮೆ ವರ್ಣಿಸಬೇಕು, ಮಗದೊಮ್ಮೆ ವರ್ಣಿಸಬೇಕೆನ್ನುವ ಹಾಗೆ ಮನಸ್ಸು ಹಪ್ಪಹಪ್ಪಿಸುತ್ತಾ ಇದೆ. ಆದರೆ ನಾನಾಗಿಯೇ ಮಾತಾಡುವುದೇ, ನನ್ನ ಮನಸ್ಸಿನ ಭಾವನೆಗಳನ್ನ ಆತನಲ್ಲಿ ಹೇಳಬೇಕು. ಇವ ಯಾವುದಕ್ಕೆ ಸೋಲುತ್ತಾನೆ? ಮಾತಿಗಂತೂ ಸೋಲಲಾರ. ಇವ ಒಂದಕ್ಕೆ ಸೋಲುತ್ತಾನೆ. ಯಾವುದಕ್ಕೆ ಗೊತ್ತೇ? ಗಾನ ಮತ್ತು ನೃತ್ಯಕ್ಕೆ ಖಂಡಿತವಾಗಿ ಇವ ಸೋಲುತ್ತಾನೆ. ಅದರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಇವನಿಗೊಂದು ಹೆಸರುಂಟಲ್ಲ, ಮುರಳಿ ಎನ್ನುವ ಹಾಗೆ. ಆ ಮುರಳಿಗೆ ಯಾವ ರಾಗ ಆದೀತು? ಮೋಹನಾದೀತ. ಮೋಹನ ರಾಗವನ್ನು ಹಾಕಿ ಹಾಡಿದ್ರೆ ಹೇಗೆ? ಮುರಳಿ
ಮನಸುಮ ಅರಳಿದೆ
ಸೋಲುವವನಿವನು. ಹೌದಪ್ಪ, ಇವನಿಗೊಂದು ಹೆಸರಿದೆ, ಮುರಳಿ ಎನ್ನುವ ಹಾಗೆ. ಅದು ಯಾಕೆ ಆ ಹೆಸರು ಬಂತು? ಈ ಹಿಂದೆ ಗೋಪಾಲಕರೆಲ್ಲರೂ ಕೂಡ ಗಿರಿಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕತಿಗೊಂಡಂತಹ ದೇವೇಂದ್ರ ವರ್ಷಧಾರೆಯನ್ನು ಸುರಿಸಿದ. ನಿರಂತರ ದಿವಸಗಳ ಕಾಲ ಮಳೆಯನ್ನೇ ಸುರಿಸಿದಂತಹ ದೇವೇಂದ್ರ ಆ ಸಂದರ್ಭದಲ್ಲಿ ಗೋಪಾಲಕರೆಲ್ಲರೂ ಕೂಡ ಶ್ರೀಕೃಷ್ಣನಲ್ಲಿ ದೂರನ್ನು ಇಟ್ಟಾಗ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಇಂದ್ರ ಪೂಜೆಯ ಬದಲಾಗಿ ಗಿರಿಪೂಜೆಯನ್ನು ಮಾಡಬೇಕು. ಆ ಹೊತ್ತಿಗೆ ಇವನು ತನ್ನದಾದಂತಹ ಕಿರುಬೆರಳಿನಿಂದ ಗೋವರ್ಧನ ಗಿರಿಯನ್ನು ಮೇಲಕ್ಕೆತ್ತಿದ, ಗೋವುಗಳನ್ನು ಗೋಪಾಲಕರನ್ನು ಸಂರಕ್ಷಿಸಿದ. ಆ ಹೊತ್ತಿಗೆ ಇಂದ್ರ ಸಂತೋಷಗೊಂಡು ಅವನ ಕೈಯಲ್ಲಿದ್ದಂತಹ ಕೊಳಲನ್ನು ಇವನಿಗೆ ಉಡುಗೊರೆಯಾಗಿ ಇತ್ತ. ಅದುವೇ ಪೊಂಗೊಳಲು. ಮುರಳಿಯನ್ನು ಇವನು ಧರಿಸಿದ್ದರ ಕಾರಣದಿಂದಾಗಿ ಮುರಳೀಧರ ಎನ್ನುವಂತಹ ಹೆಸರು ಇವನಿಗೆ. ಆ ಕೊಳಲನ್ನು ಊದಿದಾಗ ಮೂಕ ಪ್ರಾಣಿಗಳು ಕೂಡ ಹಾಗೆ ತಲೆಯಲ್ಲಾಡಿಸದೆ ಅಂತೆ. ಹೌದು, ಗಾನ ನಾಟ್ಯಕ್ಕೆ ಸುಲಭವಾಗಿ ಸೋಲುವವನು ಈತ. ನಾ ಗಾನ ನಾಟ್ಯವನ್ನು ಮಾಡಿದೆನು ಎಂದಾದರೆ ಖಂಡಿತವಾಗಿಯೂ ಇವ ಎಚ್ಚೆತ್ತುಕೊಳ್ಳುತ್ತಾನೆ. ಎಚ್ಚೆತ್ತುಕೊಂಡ ತಕ್ಷಣ ನನ್ನ ಪರಿಚಯವನ್ನು ಕೇಳುತ್ತಾನೆ. ನನ್ನ ಮನಸ್ಸಿನ ಆಸೆನೆಲ್ಲವನ್ನು ಇವನಲ್ಲಿ ಹೇಳಿಕೊಳ್ಳಬಹುದು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಇಲ್ಲಿಯೇ ಕುಳಿತಿರುತ್ತೇನೆ. ಪುನ್ನಾಗದ ಹಿಂಚರವನ್ನು ಹೊರಡಿಸ್ತೇನೆ. ನೋಡೋಣವಂತೆ ಏನಾಗುತ್ತದೆ. ನುಡಿಸಿದೆಯ ಯಾರೇ
ನಿದ್ದೆಯಲ್ಲಿದ್ದವ ನಾನು. ಹೌದು. ಎಚ್ಚೆತ್ತುಕೊಂಡೆ. ಹಾಗೆ ನಾನು ಮುಂದೆಗೆ ದೃಷ್ಟಿ ಹಾಯಿಸಿದ್ರೆ ನನ್ನ ಕಣ್ಣಿನ ತೀರ ಸಮೀಪದಲ್ಲಿ ನಿನಗಾಗಿರಿಸಿದ ಆಸನವು ಎಂಬ ಹಾಗೆ ಅಪಾಂಗ ದೃಷ್ಟಿಯನ್ನು ಬೀರುತ್ತಾ ನೀಯಲ್ಲಿ ಕುಳಿತುಕೊಂಡಿದ್ದೆವಳು. ಹೌದು. ಗೊಂದಲಕ್ಕೊಳಗಾದೆ ನಾನು. ಗೊಂದಲಕ್ಕೆ? ನಿನ್ನ ಕುರಿತಾಗಿ ಅಲ್ಲ, ಮತ್ತೆ ನನ್ನ ಎಚ್ಚೆತ್ತುಕೊಳ್ಳುವ ಕುರಿತಾಗಿ ಗೊಂದಲವೂ ಹೌದು, ಪ್ರಶ್ನೆಯೂ ಹೌದು. ಅಷ್ಟು ಗಾಢವಾದ ನಿದ್ದೆಯಲ್ಲಿದ್ದವನಿಗೆ ಹೇಗೆ ಎಚ್ಚರ ಆಯಿತು? ಕನಸಿನಲ್ಲಿದ್ದೇನೋ, ಎಚ್ಚರಾವಸ್ಥೆಯಲ್ಲಿದ್ದೇನೋ? ನನ್ನ ಮಿಗೆಲು ಚಿವುಟಿ ನೋಡಿಕೊಂಡದ್ದು. ಆವಾಗ ಎಚ್ಚೆತ್ತುಕೊಂಡದ್ದು ಹೌದು, ಕನಸಲ್ಲ ಇದು. ಕನಸಲ್ಲ, ನನಸೆ. ಆಗ ಪ್ರಶ್ನೆ ಬಂದದ್ದು, ಏನು? ಯಾರೇ ನೀನು? ಚೆಲುವಿನ ಕಣಿ ನೀನು. ಅಡಿಯಿಂದ ಮುಡಿಯ ತನಕ ನೋಡಿದ್ರೆ ಕಡು ಬೆಡಗಿನ ಹುಡುಗಿ ನೀನೆನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಹೌದೇ? ಹೊಗಳುವುದಕ್ಕೆ ನಾಲಿಗೆ ಒಂದಾಗಿ ಹೋಯ್ತಲ್ಲ. 1,000 ಇರ್ತಿದ್ರೆ 1000 ನಿನ್ನ ಬೆನ್ನ ಹಿಂದೆ ಇತ್ತಂತೆ. ಹೌದೌದು ಹೌದು, ಅವನಿಗೆ 1000 ನಾಲಿಗೆ ಇತ್ತಂತೆ. ಹೌದು, 1000 ನಾಲಿಗೆ ಬೇಕಿತ್ತು. ಹೌದು. ಹಾಗಿದ್ರೆ ಎಷ್ಟು ನಾನು ಹೇಳ್ತಿದ್ದೆ, ಅವಳ ಭಂಡಾಗಾರದ ಬೀಗ ಮುದ್ರೆಯನ್ನು ಬಿಚ್ಚಿ ಅಲ್ಲಿ ಎಷ್ಟು ಸಾಹಿತ್ಯ ಉಂಟು ಅದನ್ನೆಲ್ಲವನ್ನು ಸಂಗ್ರಹಿಸಿದೊಂದು ಅಂದವಾಗಿ ಪೋಣಿಸಿ ಸುಂದರವಾಗಿ ಹೆಣೆದು ವರ್ಣಿಸುತ್ತಿದ್ದೆ ನಾನು. ಮೇಲಿಂದ ಮೇಲೆ ಕಂಡದ್ದೇನು ಗೊತ್ತೋ? ಏನು? ಸುರದ ಕನ್ನಿಕೆಯೋ ಹೇಗೆ? ಅವರೆಲ್ಲ ಬಹಳ ಚೆಲುವೆಯರಂತೆ, ಅಪ್ಸರಾಂಗನೆಯರು. ಹೌದೌದು. ಆ ವರ್ಗದಲ್ಲಿ ನೀನೊಬ್ಬಳಾಗಿರಬಹುದೇ? ಮರುಕ್ಷಣದಲ್ಲಿ ಅಲ್ಲ ಅನ್ನುವುದು ನಿರ್ಣಯ ನನಗಾಯಿತು. ಅವರು ಕುಣಿಯುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸುವುದಿಲ್ಲ ಅಂತೆ. ನಾನಾದ್ರಲ್ಲಿ ಇಷ್ಟಕ್ಕೆ ನಿಲ್ಲಿಸಿದೆ. ಹಾಗಾದ್ರೆ ನೀನು ಕುಣಿದಿದ್ದೇನೆ, ನನಗೆ ಬೇಕಾದಷ್ಟೇ. ಸುಮ್ಮನೆ ನಡೆದದ್ದಲ್ಲ. ಹಾಗಾದ್ರೆ ಎಲ್ಲೋ ಯಾರೋ ಕುಣಿದಿದ್ದಾರೆ. ನೀನು ಹೇಳಿದೆ ಏನು? ಅವರು ತುಂಬಾ ಕುಣಿತಾರೆ, ನಾನಷ್ಟು ಕುಣಿಲಿಲ್ಲ. ಹಾಗಂದ್ರೆ ನೀನಿಲ್ಲಿ ಬಂದು ಚೆನ್ನಾಗಿ ನರ್ತಿಸಿದ್ದಿ ಎನ್ನುವುದು ಸ್ಪಷ್ಟವೇ? ಹೌದು. ಸುಮ್ಮನೆ ಕುಣಿತಾರೋ ಯಾರಾದ್ರೂ? ಸುಮ್ಮನೆ ಕುಣಿಯುವುದಿಲ್ಲ, ಸಂತೋಷ ಆದಾಗ ಕುಣಿತಾರೆ. ಸಂತೋಷವಾದರೂ ಕೂಡ ಇನ್ನೊಬ್ಬರನ್ನು ಮನಸ್ಸನ್ನು ತಣಿಸುವುದಕ್ಕೆ ಬೇಕಾಗಿ ಕುಣಿಸ್ತಾರೆ. ಪೂರಕತೆ ಏನಾದ್ರೂ ಬೇಕೋ ಬೇಡವೋ? ಬೇಕು. ಏನು ಬೇಕಾಗ್ತದೆ ಕುಣಿಲಿಕ್ಕೆ? ಕುಣಿಲಿಕ್ಕೆ ಹಿಮ್ಮೇಳ ಬೇಕಾಗುತ್ತದೆ. ಹೌದಲ್ಲ? ಹೌದು. ಸೊಗಸಾದ ಒಂದು ಗಾಯನ ಬೇಡ? ಗಾಯನ ಬೇಕು. ನಿನಗೆ ಯಾರಾದ್ರೂ ಗಾನ? ಅಮೃತಧಾರೆ ಬಂತು ನನಗೆ ಹಿಂದಿನಿಂದ. ಬೇಕಾದ್ದೇ ಅದು, ಗಾನ ಅಮೃತಧಾರೆ. ಗಾನಾಮೃತಧಾರೆ ಅಲ್ಲವಾದ ನಿನ್ನಷ್ಟಕ್ಕೆ ನೀನು ಚೆನ್ನಾಗಿ ಗುನುಗುಣಿಸಬಲ್ಲೆ ಅಂತ ನನಗೆ ಅರ್ಥವಾಗ್ತದೆ. ಗಾನ ನಾಟ್ಯ ವೈಭವದ ಮೂಲಕವಾಗಿ ಬಹುಶಃ ನೀನಿಲ್ಲಿ ನರ್ತಿಸಿದ್ದೇ ನನ್ನನ್ನು ಬಡಿದೆಪ್ಪಿಸಿತೋ ಏನು? ಈ ಪುಂಗಿಯ ನಾದ ಊದಿದ್ರೆ ಅವು ಹೆಡೆ ಎತ್ತಿ ಕುಣಿಯುತ್ತಂತೆ. ಹೆಡೆ ಎತ್ತಿ ಕುಣಿಯುತ್ತಲ್ವ? ಪುನ್ನಾಗದ ಇಂಚರಕ್ಕೆ. ನಿಜವಾಗಿ ನೋಡಿದ್ರೆ ನಾನು ಸರ್ಪವಲ್ಲ. ಅಲ್ಲ, ಸರ್ಪವು ನನಗೆ ಬಾಗುತ್ತದೆ. ಬಾಗಿಸಿದ್ದಿ ನೀನು. ಹಾಗಾದ್ರೆ ಈ ಕಾಲಕ್ಕೆ ಹಾಗಲ್ಲ. ನಿನ್ನ ಧ್ವನಿ ಎನ್ನುವುದು ಹಾಗಾಯಿತು. ನಾನು ಎಚ್ಚೆತ್ತುಕೊಳ್ಳುವ ಸರ್ಪನ ಹಾಗೆ ತಲೆದೂಗಿದ್ದೇನೆ ಅಂದ್ರೆ ಅರ್ಥ ಏನು? ಮೆಚ್ಚಿದ್ದೇನೆ ಎನ್ನುವುದೇ ಅರ್ಥ. ಹೌದು. ಅದಕ್ಕಿಂತ ಹೊರತಾಗ್ತದೆಯೇ? ಅದನ್ನ ಕೇಳಿದ್ದು, ಯಾರು ನೀನು, ಎಲ್ಲಿಯವಳು, ಏನು ನಿನ್ನ ಹೆಸರು? ಈಗ ನಾನು ನಿದ್ರಿಸುವಾಗ ಇಷ್ಟನ್ನೆಲ್ಲ ನಡೆಸಿದವಳು ನೀನೇ. ನಾನೇ? ಯಾಕೆ? ನನ್ನ ಪರಿಚಯ ಆಗ್ಲಿಲ್ವಾ? ಅಸಿಗಿನ ಮಗಳ ರಾಣಿಯ ಬಸಿರ ಭಾಗ್ಯದ ಸುದ್ದಿಯೂ ನಿನ್ನಲೆ ಹೊಸಗೆಯಾದುದು ನಿನ್ನಲೆ ಹೊಸಗೆಯಾದುದು ಮನವು ಪರಿಪಿಯ ಕಮಲದ ದಳದ ಹಾಗೆ ನಿನ್ನ ಕಣ್ಣುಗಳು. ಕೆಲವರು ಕಮಲದ ಹಾಗೆ ಕಣ್ಣು ಅಂತ ಹೇಳುವ ಕ್ರಮ ಉಂಟು. ಇಲ್ಲ, ಕಮಲದ ದಳಲಿಲ್ಲ. ಬಿಸದ ನೇತ್ರಕ್ಕೆ ಚೆನ್ನಾದ ವರ್ಣನೆ ಅಲ್ವೇ? ಬಿಸದ ಜಳದಂತೆ ನೇತ್ರವನ್ನು ಹೊಂದಿದವನು ಯಾವನು? ಅದಕ್ಕಲ್ಲ ಬಿಸದ ದಳಾಯತಾಕ್ಷ ಅಲ್ವೇ? ಕಮಲೇ ಕಮಲೋತ್ಪತ್ತಿ ಅಂತ ಹೇಳ್ತಾರೆ. ಕಮಲದಿಂದ ಇನ್ನೊಂದು ಕಮಲ ಹುಟ್ಟುವುದಕ್ಕೆ ಸಾಧ್ಯ ಉಂಟಾ? ಕವಿಗಳ ಹೃದಯದಲ್ಲಿ ಹುಟ್ಟಿಕೊಳ್ತದಂತೆ ಇಲ್ಲಿ ಹುಟ್ಟಿದೆ. ಹೌದೇ? ನಿನ್ನ ಮುಖ ಎನ್ನುವಂತಹ ಕಮಲದಲ್ಲಿ ನಿನ್ನ ಕಣ್ಣುಗಳು ಎನ್ನುವಂತಹ ಕಮಲಗಳ ದಳಗಳು ಹುಟ್ಟಿವೆ. ಅದನ್ನೇ ಹೇಳಿದ್ರು ಕಮಲೇ ಕಮಲೋತ್ಪತ್ತಿ. ಎಲ್ಲರದಲ್ಲಿ ಹಾಗಾಗುವುದಿಲ್ಲ. ಆಗುವುದಿಲ್ಲ. ಕೆಲವರಲ್ಲಿ ಹಾಗಾಗಿ, ಕೆಲವರಲ್ಲಿ ಹಾಗಾಗಿ, ಕೆಲವರಿಗೆ ಕಂಡುಕೊಳ್ಳುವ ಕಣ್ಣುಗಳು ಇರ್ತದೆ. ಓ ಬಿಸಜ ನೇತ್ರ. ಓ, ನನ್ನ ಪರಿಚಯ ಆಗ್ಲಿಲ್ಲ. ಇಲ್ಲ,
ಹಿಂದೆ ಮುಂದೆ ಗೊತ್ತಾಗ್ಲಿಲ್ಲ. ನನ್ನ ಅಮ್ಮ ನಿನ್ನಮ್ಮ ಇಲ್ಲಿಯವಳೆ. 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 ನಿನ್ನ ಮಾತೆ ಒಂದು ಒಗಟಿನಾಗ ನನ್ನಮ್ಮ ಇಲ್ಲಿಯವಳೆ. ಹೌದು. ಯಾರೇ? ಅಯ್ಯೋ ದೇವರೇ, ಈಗ ಈ ಅತಿಥಿ ಭವನವನ್ನು ಕೊಟ್ಟದ್ದು ಯಾರು? ಇಲ್ಲಿಯ ಮಹಾರಾಣಿ. ಅವಳ ಹೆಸರು ಮೃತ್ಯುಮಾಲಿನಿ ಎನ್ನುವ ಹಾಗೆ. ಓ ಹೌದು 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 ಹೌದು, ನಮ್ಮ ಉದ್ದವ ಹೇಳಿದ ಹಾಗೆ. ಇಲ್ಲಿಯ ಒಡತಿ ಅವಳು ಮೃತ್ಯುಮಾಲಿನಿ ಎನ್ನುವ ಹಾಗೆ. ಇರ್ಲಿ. ಆದ್ರೆ ಒಂದು ವಿಷಯ, ನಮ್ಮ ಮನೆಗೆ ಬಂದು ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡುತ್ತೀಯಲ್ವಾ? ಗೊತ್ತಾಯ್ತಲ್ಲ, ನೀನು ಈ ಮನೆಗೆ ಬಂದು ಸ್ವತಂತ್ರಳಾಗಿ ಮಾತಾಡ್ತಿಂತ ನಾನು ಭಾವಿಸಿದ್ರೆ ಹಾಗಲ್ಲ, ನಮ್ಮ ಮನೆಗೆ ಬಂದು ನನ್ನನ್ನು ಪ್ರಶ್ನಿಸುವುದೋ ನೀವು? ಬಹುಶಃ ನೀನು ತಿಳಿದಿರಬೇಕು, ನಿನ್ನ ಹಾಗೆ ನಾನು ಒಬ್ಬಳು ಅತಿಥಿ ಇಲ್ಲಿಗೆ ಇನ್ನೊಂದು ಅತಿಥಿ ಕೊಠಡಿಯಲ್ಲಿ ನಾನು ಹೇಳಲಿಲ್ಲ ಅದನ್ನು. ನಿನಗೆ ಅತಿಥಿ ಗೃಹ ಬೇರೆ ಇದ್ರೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಕೇಳುವ ನಾನು. ಇಲ್ಲಪ್ಪ, ನಿನಗೆ ಅತಿಥಿ ಭವನವನ್ನು ಕೊಟ್ಟವರೇ ನಾವು. ನಾನಲ್ಲ, ನಾವು ನೀನು ಸೇರಿಕೊಂಡಿದ್ದೆ. ನಾನು ಸೇರಿಕೊಂಡಿದ್ದೇನೆ ಅದರಲ್ಲಿ. ಅಂದ್ರೆ ಮೃತ್ಯುಮಾಲಿನಿ ಬೇರೆ ಯಾರು ಅಲ್ಲ, ಬೇರೆ ಅಂದ್ರೆ ನನ್ನಮ್ಮ. ನಿನ್ನಮ್ಮನೆ? ಮೃತ್ಯುಮಾಲಿನಿ ನನ್ನಮ್ಮ. ಅವಳ ಮಗಳು, ಏಕೈಕ ಪುತ್ರಿ ನಾನು. ಅಸಿಕೆ ನಾ ಮಗಳು. ಹಬ್ಬ, ಇದು ತನಕ ನಾ ಕೇಳಲಿಲ್ಲಪ್ಪ ಇಂಥ ಹೆಸರು. ಎಂತದು? ಅಸಿಕೆ. ಅಸಿಕೆ ಲಸಿಕೆ ಅಲ್ಲ, ಅಸಿಕೆ. ತೊಂದರೆ ಇಲ್ಲ, ಬೇಕಾದಾಗ ಆದ್ರೆ ಆಯ್ತು. ಹೌದು, ಕೆಲವು ಸಲಕ್ಕೆ ಹಾಗೆ ಬೇಕಾಗುತ್ತದೆ. ಅಸಿತೆ ಎನ್ನುವ ಹಾಗೆ ಇನ್ನೊಂದು ಹೆಸರು. ಅಸಿಕೆ ಒಳ್ಳೆಯ ಹೆಸರಿ. ಹೌದು. ನಮ್ಮದೆಲ್ಲ ನೇರ ಪ್ರಶ್ನೆ ಕೇಳುದಿದ್ರೆ ನೇರವಾಗಿ ಕೇಳಿ ಬಿಡುದು, ಸುತ್ತು ಬಳಸಿ ಎಲ್ಲ ಮಾತಾಡುವ ಕ್ರಮ ಇಲ್ಲ ನಮಗೆ. ಒಳ್ಳೆಯದು. ಪೂರ್ವರಂಗ ತುಂಬಾ ಉದ್ದ ಆದ್ರೆ ಮತ್ತೆ ವ್ಯವಹಾರ ನೇರ ಬೇಕಾಗುತ್ತದೆ ಅಲ್ವಾ? ಸಿದ್ಧತೆ ಕೆಲವು ಸಲ ಉದ್ದಾಗಿ ಬಿಡುತ್ತೆ. ವಿಷಯ ನೇರ ಮುಗಿಸಿಬಿಟ್ರೆ ಹೌದು, ಒಂದು ಸಮತೋಲನ ಬಂತೋ ಇಲ್ವೋ? ಹೌದು. ಸರಿ, ನಿನ್ನ ವಿಚಾರವಾಗಿ ನಾನು ಕರ್ಣಾನುಕರಣಿಕೆಯಾಗಿ ಬಾಲ್ಯದಿಂದಲೇ ಕೇಳಿದವಳು, ಕಥನ ಕಾವ್ಯವನ್ನೆಲ್ಲ ಕೇಳಿದವಳು ನಾನು. ಸರಿ, ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿದ್ದೇನೆ, ಮದುವೆ ಆಗುವುದಿದ್ರೆ ನಾನು ಕೃಷ್ಣನನ್ನೇ ಮದುವೆ ಆಗಬೇಕು ಎನ್ನುವ ಹಾಗೆ. ಹೌದು ಹೌದು ಹೌದು, ಇದು ಎಲ್ಲರಿಗೂ ಕೂಡಿ ಬರ್ತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನನಗೆ ಕೂಡಿ ಬಂದಿದೆ. ಯಾಕೆ? ನೀನಾಗಿ ಈ ವೈವಸ್ವತಪುರವನ್ನು ಪ್ರವೇಶ ಮಾಡಿದ್ದೀಯ. ನೀನಲ್ಲಿ ಹೇಳಿಕೊಳ್ಳುವಂತಹ ಎಲ್ಲಾ ಅವಕಾಶಗಳು ನನಗೆ ಇದೆ. ನಾನು ಅವಳ ಮಗಳಾಗಿರಬಹುದು, ಹಾಗಂತ ಹೇಳಿ ನನ್ನದೇನು ದೊಡ್ಡ ಘೋರ ರೂಪ ಅಲ್ಲ, ನನ್ನದು ಶಾಂತ ರೂಪ. ನಾನು ಚಂದ ಇದ್ದೇನೆ ನೋಡು. ನಿನಗೆ ಮದುವೆ ಆಗುವುದಕ್ಕೆ ಏನೂ ಕೊರತೆ ಇಲ್ಲ, ಎರಡು ಮಾತಿಲ್ಲ ಅಲ್ವೇ? ಆಮೇಲೆ ವ್ಯವಹಾರದಲ್ಲಿ ನೇರ ವ್ಯವಹಾರ ನಮ್ಮದು. ಒಳ್ಳೆಯದು ಅಲ್ವೇ? ಯಾವ ಕಾರಣಕ್ಕೂ ಕಪಟ, ಮೋಸ, ವಂಚನೆ ನಮ್ಮಲ್ಲಿ ಇಲ್ಲ. ನಿನ್ನ ನಡೆಯಲ್ಲಿ ನಾನು ಕಂಡದ್ದಿಲ್ಲ. ಹಾಗಾಗಿ ಒಂದು ಮಾತು ಹೇಳ, ನಾನು ಪೂರ್ಣ ವಶವಾಗಿದ್ದೇನೆ. ನಾನು ಮದುವೆ ಆಗುದಿದ್ರೆ ನಿನ್ನನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ಆಸೆ ಪಟ್ಟಿದ್ದೇನೆ. ನನ್ನ ಆಸೆಯನ್ನು ನೆರವೇರಿಸಬಹುದೇ? ನಾ ಎಲ್ಲಿಂದ ತೊಡಗಬೇಕು ಅಂತ ನನಗೆ ಗೊಂದಲ. ಏನು? ಹರಿಯುನಗುತ್ತಲೇ ತರುಣಿ ಮಾನಸದಿರವಾ, ತರುಣಿ ಮಾನಸದಿರವಾ, ಏನೋ ಸಂಶಯ ಮೂಡಿದೆಯಲ್ವ? ಅರಿತವರಾರು ಜಗದಲ್ಲಿ ಮನಸ್ಸುಂಟಲ್ಲ, ನರನು ಆ ಮನಸ್ಸುಂಟಲ್ಲ, ಹೌದು, ಅದೇನು ಅಂತ ಯಾರಿಗೂ ಗುರುತು ಹಿಡಿಯುವುದಕ್ಕೆ ಆಗುವುದಿಲ್ಲ. ಚಂಚಲವಾದಂತಹ ಮನಸ್ಸು ಸ್ತ್ರೀಯರಿಗೆ ಸಹಜ. ಹೌದು. ಪುರುಷರಿಗಾದ್ರೆ ಸಾಧುವಲ್ಲ. ಕೆಲವರಿಗೆ ದೃಢವಾದಂತಹ ಮನಸ್ಸು ಬೇಕಾಗ್ತದೆ. ಮನಸ್ಸನ್ನೆಲ್ಲ ಓದುವುದಕ್ಕೆ ಇನ್ನೊಬ್ಬನಿಗೆ ಗೊತ್ತಿದ್ರೆ ಪ್ರಪಂಚದಲ್ಲಿ ಏನು ಅಲ್ಲೋಲ ಕಲ್ಲೋ ಆಗ್ತದಂತ ಗೊತ್ತಾಗದು. ತಂದೆಯ ಮನಸ್ಸು ಮಗನಿಗೆ, ಹೆಂಡತಿಯ ಮನಸ್ಸು ಗಂಡನಿಗೆ, ಮಗನ ಮನಸ್ಸು ಅಪ್ಪನಿಗೆ, ಅಮ್ಮನ ಮನಸ್ಸು ಮಗಳಿಗೆ, ಮಗಳ ಮನಸ್ಸು ಅಮ್ಮನಿಗೆ. ಹೌದು, ಗೊತ್ತಾಯಿತು ಅಂತಾದ್ರೆ ಕುಟುಂಬ ಕಲಹವೇ ಆಗಿ ಹೋದಿತ್ತು. ಆದ್ರೆ ಮನಸ್ಸನ್ನು ಗೊತ್ತು ಮಾಡುವುದಕ್ಕಾಗುವುದಿಲ್ಲ. ಆದ್ರೆ ಕೃಷ್ಣನಿಗೆ ಮನಃಶಾಸ್ತ್ರ ಗೊತ್ತುಂಟು ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು. ಇನ್ನೊಬ್ಬರ ಮನಸ್ಸಿನಲ್ಲಿ ಏನುಂಟು ಎನ್ನುವುದನ್ನು ಯೋಚಿಸುತ್ತಾನಂತೆ ಆತ. ಅದಕ್ಕೆಲ್ಲೂ ನಾನು ಕೇಳಿದ್ದಾಗ ಗೊತ್ತಿಲ್ಲದೆ ಕೇಳಿದ್ದ ನಾನು. ಏನು, ಯಾಕೆ ಕುಣಿದೆ, ಗಾಯನ ಕಲೆ ಯಾವುದಕ್ಕೆ ಅಂತ ನಾನು ಚೆನ್ನಾಗಿ ಗೊತ್ತು ಮಾಡಿದೆ. ಗಂಧರ್ವ ಕಲೆ ಹೌದು, ಅದು ಭೋಗಕ್ಕೆ ಪ್ರಚೋದನೆ ಕೊಡುವಂತಹುದು. ಹಾಗಾದ್ರೆ ಒಬ್ಬರಲ್ಲಿ ಯಾವುದೋ ಆಶೆಯನ್ನು ಹೆಚ್ಚಿಸಬೇಕು ಎಂಬುವ ಭಾವವಿದ್ದವರು ಮಾತ್ರ ಗಾಯನವನ್ನು ಮಾಡುತ್ತಾರೆ. ನರ್ತನ ಎನ್ನುವುದು ಆಕರ್ಷಣೀಯವಾಗಿರುತ್ತದೆ, ಅದಕ್ಕೂ ಸೋಲುವರಿದ್ದಾರೆ. ಕೇಳುಗನಾದವನಿಗೆ ಗಾನದ ರಾಗದ ವಿಷಯ ಗೊತ್ತಿರ್ತದೋ ಇಲ್ಲೋ, ಇಲ್ಲ. ಸೊಗಸಾದ ರಾಗವನ್ನು ಹಾಡುಗಾರನಿರಲ್ಲಿ
ಪ್ರಸ್ತುತಿ ಪಡಿಸಿದಾಗ ಅವ ತಲೆದೂಗ್ತಾನೆ, ಚಪ್ಪಾಳೆ ಬಡಿತಾನೆ. ಯಾಕೆ ಗೊತ್ತು? ಯಾಕೆ? ಶ್ರಾವ್ಯ ಶ್ರವಣ ಜ್ಞಾನದ ಆಸಕ್ತಿ ಇರುವ ಕಾರಣವಾಗಿ. ನರ್ತನ ಕಂಡಾಗಲೂ ಹಾಗೆ ಚಪ್ಪಾಳೆ ಹೊಡೆದವರಿಗೆ ಕುಣಿಲಿಕ್ಕೆ ಗೊತ್ತುಂಟು ಅಂತಲ್ಲ, ಅಲ್ಲ, ಆಸ್ವಾದಿಸುವ ಮನೋಭಾವ ಉಂಟು ಅಂತ ಏನದರ ಅರ್ಥ. ಹೌದು. ಅಂತವುದನ್ನು ನೀವು ಹೊಂದಿದ್ದಿ ಅನ್ನುವಲ್ಲಿ ಏನರ್ಥ? ಏನು? ಅಷ್ಟನ್ನು ಮಾಡುವ ಮೂಲಕವಾಗಿ ನನ್ನಲ್ಲಿ ಯಾವುದೋ ಒಂದು ಭಾವ ಉತ್ಪತ್ತಿ ಆಗಬೇಕು ಎನ್ನುವುದೇ ನೀನು ಸೂಚನೆಯೂ ಯೋಚನೆಯೂ ಆಗಿತ್ತು. ಅದರ ಎಣಿಕೆ ನನಗಿದ್ದ ಕಾರಣವೇ ಯಾರು ಅಂತ ಕೇಳುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದು ಒಳ್ಳೆಯದು. ಏನು? ಕುಟಿಲ ಚಂಚಲ ಕಠಿಣ ಕೃಷಮಾಂದ್ಯ ಮಿಂಬಿವು ಸ್ತ್ರೀಯರಿಗೆ ಮಾತ್ರ ಚಂದ, ಹೌದು. ಇತರರಿಗಿತ್ತು ಅಂತ ಅದೇ ಚಂದವಲ್ಲ, ಅದು ವಿಕಾರ. ಕುಟಿಲತೆ ಚಂಚಲತೆ ಕುಟಿಲತೆ ಮಾಂದ್ಯ ಎನ್ನುವುದೆಲ್ಲ ಎಂತದ್ದು? ಏನು? ಒಳ್ಳೆಯ ಅರ್ಥವು ವಿಕಾರಗಳು ಹೆಣ್ಮಗಳಿಗ ಅದು ಆಕಾರ. 5 ಹೆಣ್ಮಗಳಿಗಿದ್ರೆ ಚಂದ ಎನ್ನುವುದರಿಂದ ಆಡಿದ್ದು. ಎಲ್ಲವನ್ನು ಹೊಂದಿರುವಂತ ನಿನ್ನ ಮನೋಭಾವಿಯಲ್ಲಿ ಕುಟಿಲತೆ ಇಲ್ಲ, ವಕ್ರತೆ ಇಲ್ಲ, ಮಾಂದ್ಯವಿಲ್ಲ, ಚಾಂಚಲ್ಯವಿಲ್ಲ ಇಲ್ಲ. ಅದನ್ನು ನೇರವಾಗಿ ಸ್ಪಷ್ಟಪಡಿಸಿದ್ದು. ಆದ್ರೆ ಏನೋ ಒಂದು ಸಂಶಯ ಉಂಟಲ್ಲ ನಿಮ್ಮಲ್ಲಿ. ಯಾರು ನೀನು? ನಾನು ಅಹಿಕುಲದವಳು. ಹೌದು. ನಾನು ನರರು ಮತ್ತು ಅಹಿಕುಲದವರಿಗೆ ಹೇಗೆ ಸಂಬಂಧ ಅದ ಆದೀತ ಅಂತ ಕೇಳುದು ನಾನು. ಓ, ಈಗ ಸಂಬಂಧ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಆದೀತ ಅದು ಎಲ್ಲಿಯಾದ್ರೂ ಉಂಟು. ಇಲ್ಲದೆ ಇರುವಂತ ಒಂದು ಅಪೇಕ್ಷೆ ನೀ ಮಾಡಿದೆ ಅಂತ ಆದ್ರೆ ನಾನು ಸ್ವೀಕರಿಸುವುದು ಹೇಗೆ? ನಿನ್ನವರು ಒಪ್ಪುವುದು ಹೇಗೆ? 2 ಪ್ರಶ್ನೆ ಆಗ್ತದೋ ಇಲ್ವೋ? ಇದು ಬರಿದೆ ನಾಟಕವಾಗಿ ಹೋಯಿತಲ್ಲ. ನಾ ಮನುಷ್ಯನಲ್ವೇನೆ? ಬರಿದೆ ನಾಟಕವೇ ಇದು ಬರೆದ ನಾಟಕವ ಅಥವಾ ಬರಿದೆ ನಾಟಕವ? ಹೇಗೆ ನೀನು ಹೇಳ್ತೀವೋ ಹಾಗೆ. ಇದು ಬರಿದೆ ನಾಟಕವಾಯಿತು. ಬರಿದೆ ನಾಟಕ. ಹೌದು. ಬರೆದ ನಾಟಕ ಅಲ್ಲ, ಬರಿದೆ ನಾಟಕ. ನಾಟಕವಾಡುವುದು ನಾಟಕ. ಆಸಿಕೆ ಏನು ಮಾಡ್ತಾಳೆ ನೋಡು, ಅವಳ ಬಾಯಿಂದ ಏನು ಬರ್ತದೆ ಎನ್ನುವ ಹಾಗೆ ಪ್ರಶ್ನೆ ಮಾಡಿದ್ ನಾನು. ಆದೀತೆ ನರರಿಗೂ ಉರಗಾದಿಗಳು ಎರಕವಾಗುವುದಿಲ್ಲ, ಸಂಬಂಧ ಹೇಗೆ ಏರ್ಪಡುವುದು ಎನ್ನುವ ನರನು ಯೋಗಿ ಹೃದಯಾನ ಗಮ್ಯಂ ಅಂತ ಒಂದು ಹೆಸರುಂಟಲ್ಲ ನಿನಗೆ. ಯೋಗಿಗಳ ಹೃದಯದಲ್ಲಿಯೂ ಕೂಡ ಗಮ್ಯ ಸ್ಥಾನದಲ್ಲಿರುವವನು ನೀನಂತೆ. ಅಂಥದ್ರಲ್ಲಿ ನಿನಗಾಗಿ ಬೇಡಿ ಬಂದವಳು ನಾನು, ನಿನಗಾಗಿ ಕಾಡುತ್ತಾ ಇದ್ದೇನೆ, ನೀನೇ ಬೇಕೆನ್ನುವಾಗಿ ಹಪಹಪಿಸುತ್ತಿರುವಂತಹ ಈ ಅಸಿಕೆಯ ಹೃದಯದಲ್ಲಿ ನಿನಗೊಂದು ಸ್ಥಾನವನ್ನು ಕಲ್ಪಿಸುವುದಕ್ಕೆ ಅಸಾಧ್ಯವಾಗಿ ಹೋದೀತೆ. ಅಷ್ಟು ಮಾತ್ರವಲ್ಲ, ಮತ್ತೆ ಸುರರು, ನರ, ಉರಗ ಇವೆಲ್ಲವೂ ನಿನ್ನಲ್ಲಿ ಐಕ್ಯವಾಗಿದ್ದು. ಸುರ ನರೋರಗರೆನ್ನೋಳು ಐಕ್ಯವಾಗಿರುವಾಗ ಇದೊಂದು ಪ್ರತ್ಯೇಕವಾಗಿ ಕೇಳುವಂತ ಅವಶ್ಯಕತೆ ಉಂಟ. ನೀನು ಉರಗ ಕನ್ಯೆಯನ್ನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ. ಲೋಕ ಏನು ಬೇಕಾದರೂ ದೂಷಿಸಲಿ, ನೀನು ಯಾರು ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡವಳಿದ್ದೇನೆ. ಶ್ರೀ ಹರಿಯ ಅವತಾರ ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡವಳಿದ್ದೇನೆ. ಅಲ್ವೇ? ಹೌದು. ಹಾಗಿರುವಾಗ ದೇವರೇ, ಅಲ್ಲ ಇದು ನಾನು ಇಲ್ಲಿಗೆ ಬರ್ಲಿಕ್ಕೆ ಆಗ್ತದೆ. ದೊರೆತನಗಳಿಗೆ ಧರಣಿ ದೇವಿಗೆ ಶ್ರೀರಮಣ ಅಲ್ವೇ? ದೊರೆಯತನದಲ್ಲಿ ನೋಡಿ ರಮಣ, ಸಿರಿಯತನದಲ್ಲಿ ನೋಡಿ ಶ್ರೀಕಾಂತ ಅಲ್ವಾ? ಆಮೇಲೆ ಲಾವಣ್ಯದಲ್ಲಿ ನೋಡಿ ಏನು? ಲೋಕಮೋಹಕನ ಅಯ್ಯ ಅಂತ. ಲೋಕಮೋಹಕನ ಮಗ ಅಲ್ವೇ? ಅವನಪ್ಪನ ಅಲ್ವೇ? ಲೋಕಮೋಹಕನ ಅಯ್ಯ. ಪಾವನದಲ್ಲಿ ನೋಡಿ ಗಂಗಾ ಭವಾನಿಯೇ ಅಲ್ವೇ? ಹೌದೌದು. ಹಿರಿತನದಲ್ಲಿ ಬ್ರಹ್ಮನಿಗೆ ಅಪ್ಪ. ಹೌದು. ಸರಸ್ವತಿಯ ಪತಿಯ ತಂದೆ ಅಂತ ಹೇಳ್ತಾರೆ. ಹೌದು. ಸಿರಿತನದಲ್ಲಿಗೆ ಸೃಷ್ಟಿಕರ್ತನಿಗೆ ಅಪ್ಪ ನೀನು ಅಂತಿರುವಾಗ ಆಸಿಕೆಗೆ ಒಂದು ಜಾಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಗುದಿಲ್ವೇ? ಆಕ್ಷೇಪ ಹೇಳಲೇ ಇಲ್ಲ ನಾನು. ಆಕ್ಷೇಪ ಇಲ್ಲ, ಆದ್ರೆ ಒಪ್ಪಿಗೆ ಕೊಡ್ಲಿಲ್ಲ. ಒಪ್ಪಿಗೆ ಕೊಡಬೇಕು ಅಂದ್ರೆ ಒಂದು ಬಂದ ಕಾರ್ಯ ಯೋಚನೆ ಉಂಟೋ ಇಲ್ವೋ? ಹೌದು. ಇನ್ನು ವಿಷಯ ಗೊತ್ತುಂಟು. ಏನು? ಇನ್ನು ಬೇಡ ಯಾವುದು ಅಲ್ಲ, ಬೇರೆ ಇನ್ನು ನಾನೊಂದು ಘನ ಕಾರ್ಯವನ್ನು ಉದ್ದೇಶಿಸಿಕೊಂಡು ನಿನ್ನಮ್ಮನನ್ನು ಭೇಟಿಯಾಗುವುದಕ್ಕುಂಟು, ಅವಳೊಂದೆರಡು ಮಾತನಾಡುವುದಕ್ಕುಂಟು, ಕೆಲವೊಂದು ಅಪೇಕ್ಷಿಸುವುದಕ್ಕುಂಟು. ಆ ಕಾರ್ಯವು ಯಶಸ್ವಿಯಾಗಿ ಪೂರೈಸಿತು ಅಂತ ಆದ್ರೆ ಖಂಡಿತವಾಗಿ ನಾನು ನಿನ್ನನ್ನು ಮದುವೆ ಆಗ್ತೇನೆ. ಓ, ಅಮ್ಮನಲ್ಲಿ ಒಂದು ಮಾತುಕತೆ ಉಂಟು. ಹೌದೌದು. ಆ ಮಾತುಕತೆ ಪೂರೈಸಿ ಆದ್ಮೇಲೆ ನನ್ನಲ್ಲಿ. ಹೌದು. ಆಗ ತನಕ ಏನನ್ನು ಮಾಡುವುದಕ್ಕಾಗುವುದಿಲ್ಲ. ಅಲ್ಲಿಯವರೆಗೆ ನನಗೇನು? ಅಲ್ಲಿಯವರೆಗೆ ನೀವು ಕಾದುಕೊಂಡಿರು. ಏನಾದ್ರೂ ಒಂದು ನಿಶಾನೆ ತೋರಿಸಿದ್ರೆ ಒಳ್ಳೇದಿತ್ತು ನನಗೆ. ಬೆಳ್ಳಗಿನ ನಿಶಾನೆ ತೋರಿಸಿದ್ರೆ ಶಾಂತಿಯ ಸಂಕೇತ ಅಂತ. ಶಾಂತಿ ಸಂಕೇತ. ಹಸಿರಾದ್ರೆ ಒಳ್ಳೇದಾದಿತ್ತು ಅಲ್ವಾ? ಹಸನಾಗುವುದು ಅಲ್ವಾ? ಹೌದು. ಹಸಿರು ಮುಂದೆ ಹೋಗುವುದು ಅಂತ. ಮುಂದೆ ಹೋಗಬಹುದು. ಕೆಂಪಾದ್ರೆ ತಡೆ ಅಂತ, ಕೆಂಪಾದ್ರೆ ಶಾಂತ ಅಂತ. ಶಾಂತ. ಹಾಗೆ ಬೇಡ. ಹಸಿರು ನಿಶಾನೆ ನಿನಗಿದೆ. ಹಸಿರು ನಿಶಾನೆ ಇದೆ. ಅಂತರಂಗ ಒಪ್ಪಿದೆ. ಅಂತರಂಗ ಒಪ್ಪಿಯಾದ ಮೇಲೆ ಮತ್ತೆ ನನ್ನ ಆಕ್ಷೇಪ ಏನಿಲ್ಲ. ನೆನಪಿಟ್ಟುಕೋ. ಏನು? ಕಾವೇರುವಂತಹ ನಡೆ ಮುಂದಿನದ್ದು. ಅಂದ್ರೆ ಜಗಳ ಆಗಲೂಬಹುದು, ಆಗದೇ ಇರಲೂಬಹುದು. ನಿನ್ನ ಮಾತು ಹೇಳಿದ್ದದು. ನಮ್ಮ ಸ್ವಲ್ಪ ಹಾಗೆ, ನಾನು ಹೀಗೆ, ಹಾಗಿರುವವರ ಜಗದಲ್ಲಿ ನನಗೂ ವ್ಯವಹಾರ ಹಾಗೆಯೇ ಆದ್ರೆ ಅಂತ ಹಾಡಿದ್ದು ನಾನು. ಹೌದು.
ಆದ್ರೆ ನೀನು ಸ್ವಲ್ಪ ಕಣ್ಗಾವಿನಲ್ಲಿ ಉಂಟ. ಅಂದ್ರೆ ಜಗಳ ಒಂದು ವೇಳೆ ತಾರಕಕ್ಕೆ ಏರಿದರೆ ಮಧ್ಯದಲ್ಲಿ ಬರಬೇಕಾದೀತು. ನಿನಗೆ ಎಚ್ಚರ ಕೊಟ್ಟು ಸಾಯುವುದಿಲ್ಲ, ನೆನಪಿರ್ಲಿ ಅದು ಅಂತ. ಸಮಾಧಾನ ಆಯ್ತಾ? ತಾರಕಕ್ಕೆ ಏರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಅಮ್ಮನನ್ನು ಸಮಾಧಾನ ಪಡಿಸಲಿಕ್ಕೆ ನಾನಿದ್ದೇನೆ. ಅಷ್ಟು ಅವಳ ಸಿಟ್ಟು ಅವಳ ಕೋಪ ಎಷ್ಟು ಉಂಟು ನನಗೆ ಗೊತ್ತಿಲ್ಲ. ಮಕ್ಕಳ ಮುಂದೆ ಕಾಪು ತಣ್ಣಗಾಗ್ತದೆ. ಒಳ್ಳೆಯದು. ಹೇಗೆ ನೀ ಮುಂದೆ ಹೋಗುದಾ ಅಲ್ಲ ನಾ ಮುಂದೆ ಹೋಗುತ್ತೇನೆ. ಒಳ್ಳೆಯದು. ನಾಳೆ ಸರಿ ಸರಿ. ಮಾತನಾಡುತ್ತಾ ಇರುವಾಗಲೇ ಇಲ್ಲಿಯ ನಾಳೆ ಬಂತಲ್ಲ, ಮತ್ತಿನ್ನೇನು ಮಾಡೋಣ? ನಮಗೊಂದು ಕರೆ ಯಾವಾಗ ಬರ್ತದೆ ಅಂತ ನಾನು ಕಾಯುವಳು. ಅದಕ್ಕಾಗಿ ಕೊಂಚ ವಿಶ್ರಾಂತಿಯಲ್ಲಿರ್ತೇನೆ. ಮರುದಿನದಿ ಭೋಜಗಕ್ಕೆ ಕರೆಸಿ ಕೃಷ್ಣನುಳಿಲ್ಲ ಅರಸಿ ಬರಲಿನ ಕಾರ್ಯ ಅನುಭವಿಸಿದಗೆ ಮನದೊಳಗೆ ಕಪಟಗಳ ಇಳಿಸಿದರಿದಾಸೆ ಋಣವು ನೀಡುವುದೆಂದು ಬನರಾಜನಿಂದ ನನ್ನನ್ನು ಕಾಣುವರೆ ಬಂದವರು ನೀವೇನೋ ಸತ್ಯ. ನಿನ್ನೆಯ ದಿವಸದಲ್ಲಿ ಅತಿಥಿ ಗೃಹವನ್ನು ನಾನು ಕೊಟ್ಟಿದ್ದೇನೆ. ಆತಿಥ್ಯವನ್ನು ಸ್ವೀಕರಿಸಿ ಇಲ್ಲಿಗೆ ಬಂದಿರಲ್ಲ. ಆದರೆ ಮಾತನಾಡುವರೆ ನನ್ನದೊಂದು ಮಾತುಂಟು. ಏನದು? ಮನದಲ್ಲಿ ಕಪಟವನ್ನು ವ್ಯಕ್ತ ಮಾಡಿದರೆ, ಏನಾದ್ರೂ ಸುಳ್ಳು ಮಾತನಾಡಿದರೆ ತಲೆ ಓದಿತ್ತು ಎಚ್ಚರ, ಬಂದ ಕಾರ್ಯವನ್ನು ಬಿತ್ತರಿಸು. ಇಲ್ಲಿ ಕಪಟ ಉಂಟು. ಕಪಟ ಮೋಸಗಳೆನ್ನುಳಿಲ್ಲ ಮತ್ತೆ ಜಬಲದಾಟವ ತೋರಲ್ಲ ಕಪಟ ಮೋಸಗಳೆನ್ನುಳಿಲ್ಲ ಮತ್ತೆ ಜಬಲದಾಟವ ತೋರಲ್ಲ ಜಬಲಾಜಿ ಗುರು ತರುವವರ ಜಬಲಾಜಿ ಗುರು ತರುವವರ ತಂದು ಕುಬಿತದೊಳಿರಿಸಿಕೊಂಡಿರುವಿರಿಯವನ ಕಪಟ ಮೋಸಗಳೆನ್ನುಳಿಲ್ಲ ಮತ್ತೆ ಜಬಲದಾಟವ ತೋರಲ್ಲ ನೇರವಾದಂತಹ ನುಡಿಯ ಮೂಲಕವಾಗಿ ಹಗುರವಾಗಿ ನೀ ಎಚ್ಚರಿಸಿ ಆಡಿದಂತಹ ಮಾತು ಸರಿ. ಕಪಟ ವಂಚನೆಯ ನೋಡಿದ್ಯಾ ನೀ ನನ್ನ ಮುಖದಲ್ಲಿ? ಏನು? ಕಪಟ ವಂಚನೆಗಳಿಲ್ಲ. ಓಹೋ, ನಟನೆ ನಾಟಕಗಳು ಖಂಡಿತವಾಗಿ ಇಲ್ಲ. ಸರಿ. ಮತ್ತೆ ಚಪಲತೆ ಎಲ್ಲ ಇಲ್ಲವೇ ಇಲ್ಲ. ಆಹಾ, ಏನು ಚಪಲತನ ಮಾಡಬೇಕು? ಅದಕ್ಕೊಂದು ಎಡೆಯನ್ನು ಕೊಟ್ಟವನೇ ನಾನಲ್ಲ. ನೇರ ವಿಷಯಕ್ಕೆ ಬರ್ತೇನೆ. ನನಗೆ ವಿದ್ಯೆಯನ್ನು ಅಭ್ಯಾಸ ಮಾಡಿಸಿದಂತಹ ಗುರುಗಳು ಸರಿ. ಆವಂತಿಯವರು ಸಾಂದೀಪನೇ ನಾಮಕರು. ಓಹೋ, ಅವರ ಮಗ ಅಲ್ಲಿಲ್ಲವಾದ. ಅವನನ್ನು ಕರೆತರುವಂತಹ ಹೊಣೆಗಾರಿಕೆ ನನಗಿತ್ತು. ಸರಿ. ಅರಸುತ್ತಾ ಬಂದಾಗ ಒಬ್ಬನ ಮೂಲಕವಾಗಿ ಅವನು ನಿನ್ನೆಡೆಯಲ್ಲಿದ್ದಾನೆ ಅಂತ ತಿಳಿದು ನಾನು ಇಲ್ಲಿಯ ತನಕ ಬಂದದ್ದು. ಓಹೋ, ಗುರುಪತ್ತನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಬಂದವನ. ಹೌದಾ? ಹೇಗೆ ಆಗುವುದಿಲ್ಲ. ಎಂತದು? ಆಹಾ, ದೀಪಜ ಪುನರ್ದತ್ತ ಎಲ್ಲ ಕರುಣಿಗೆ ಬದಿಯು ನೋಡಿದ
ನಿನ್ನನ್ನು ಹುಡುಕುವರೆ ಕರೆದುಕೊಂಡು ಹೋಗುವರೆ ಇಲ್ಲಿವರೆಗೆ ಬಂದಿತ್ತು. ಸರಿ, ಅದು ಆಗುವುದಿಲ್ಲ. ಆಹಾ, ಅವನ ಆತ್ಮವನ್ನು ಇಲ್ಲಿ ತಂದಿರಿಸಿದ್ದೇನೆ. ಹಾಗಂತ ತಂದಿರಿಸಿದ್ದು ಹೇಗೆ? ಹಾಗೆ ಪಂಥದ ನನಗೆ ಬೇಕಾದಂತಹ ದ್ರವ್ಯಗಳನ್ನು ಕೊಟ್ಟು ಇಲ್ಲಿ ತಂದಿರಿಸಿದ್ದು ಯಾಕೆ? ವಿಕ್ರಯದ ಮೂಲಕವಾಗಿ. ಹೌದಪ್ಪ. ಯಾಕೆ? ನೋಡಿ, ಚಂದ ಕಾಣುವುದಕ್ಕಾಗಿ ಎಲ್ಲ ವಿತ್ತ ಕೊಟ್ಟದ್ದು ನೀವು. ಮತ್ತೆ ಯಾಕೆ? ನನ್ನ ಮಗಳಿಗೆ ಮದುವೆ ಮಾಡುವುದಕ್ಕಾಗಿ ಇಲ್ಲಿಯವರೆಗೆ ತಂದಿರಿಸಿದ್ದೇನೆ. ಅಷ್ಟು ಸುಲಭವಾಗಿ ಕೊಡು ಅಂತ ಕೇಳ್ತೀಯಲ್ಲ, ಏನ ನಿನಗೆ ಸೊಕ್ಕು? ಹಾಗಾದ್ರೆ ನಿನಗೊಂದು ವಚನಬದ್ಧತೆ ಉಂಟು ಅಂತ ನೀನು. ಮತ್ತೆ ನಾನು ಮಾತುಕಟ್ಟೆ ಬಂದದ್ದು. ಎನ್ನುವ ಹಾಗೆ ಗುರುಗಳಿಗೆ ವಚನವಿತ್ತು ಬಂದವ ನಾನು. ಸರಿ, ಏನು ಹೇಳ್ತೇನೆ, ಏನು? ನೀನು ಅವನನ್ನು ನನಗಿತ್ತು ಸಹಕರಿಸು. ಸಹಕರಿಸಿದ್ರೆ ನಿನಗೆ ಒಳ್ಳೆಯದು, ಇಲ್ಲದಿದ್ರೆ ನಿನ್ನ ಪುರವನ್ನು ನಾಶ ಸರಿ, ಒಪ್ಪಿಕೊಳ್ಳುತ್ತೇನೆ. ಸುಡುತ್ತೀಯ ನನ್ನ ಪುರವನ್ನು? ಸುಟ್ಟೇನು ನಾನು. ಓಹೋ, 3 ಮೂರ್ತಿಗಳಿಂದ ವರವನ್ನು ಪಡೆದುಕೊಂಡವರು ನಾನು. ನೀನು ಸುಡುವುದಕ್ಕಾಗಿ ಏನು ಬ್ರಹ್ಮನ, ನೀನು ಈಶಾನ, ನೀನು ಶ್ರೀಹರಿಯ, ಏನು ಭಾವಿಸಿದ್ದಿ? ಕೈ ಕಾಲು ಕಡಿದೇನು ಅಂದೆ. ಹಾಗಾದ್ರೆ ನಿನಗೆ ಸರಳವಾದಂತಹ ದಾರಿ ಅರ್ಥವೇ ಆಗುವುದಿಲ್ಲ. ನಿನಗೆ ಬೇಕಾದ ಯುದ್ಧ ಅಲ್ವ? ಸರಿ, ಅವನನ್ನು ಕೊಂದು ಗೆಲ್ಲಬೇಕು ಅಂತ ಒಂದು ಪಂಥ, ಅದೊಂದು ಪಂಥ. ಅದು ನನಗೆ ಮಾನ್ಯತೆ ಅಲ್ಲ ಅಂತಾದ್ರೆ ನಿನಗೇನು, ನೀನೇನು, ಏನು ಪ್ರೆಸ್ಟೀಜ್ ಅರ್ಥ ಏನು ಗೊತ್ತಾ? ಏನು? ನಾನು ಏನು ಅಂತ ಕಾಣಿಸಬೇಕು ಅಂತ. ಹೌದಾ? ಅರೆ ಕ್ಷಣ ಸಾಕು. ಏನು? ನೋಡ ನಿನ್ನ ಬಿರುಸನ್ನೊಮ್ಮೆ ಕಾಣಿಸು ಅಂತ. ನನಗೆ ನಿನ್ನದ್ದು ಆಗ್ತದೆ. ಯಾರ ಕತ್ತಿಯಾದ್ರೂ ತುಂಡು ಮಾಡುವುದೇ. ನನ್ನ ಅಮ್ಮನ ತಲೆ ಕಡಿಮೆ. ಅಮ್ಮನ ತಲೆಯೊಂದು ಕಡಿಬೇಡಿ. ನಾನು ಹೇಳಿದ್ದೇನಲ್ವಾ, ಅವಳ ಮನಸ್ಸು ಮೃದುವಾದದ್ದು, ಅವಳ ಮುಖ ಮಾತ್ರ ಭೀಕರವಾದದ್ದು. ಹೆಸರು ಮಾಡಬೇಡ. ಏನು ಪ್ರಕರಣ ಎಂತದ್ದಿದ್ದು? ಇದು ಹೇಗೆ ಪರಿಚಯ? ತಡೆಯಿರಿ ಅಂತ ತಡೆಗೋಡೆ ನೋಡಿದ್ದೆ ಅಲ್ವಾ? ಎಲ್ಲಿ ನೋಡಿದ್ದು, ಯಾವಾಗ ನೋಡಿದ್ದು? ನಿನ್ನೆ ದಿವಸ ಅತಿಥಿ ಭವನಗಳಿಗೆ ನಾನು ಸಾಗಿದ ಬಳಿದ್ದೇನೆ. ಸರಿ, ಈತನನ್ನು ಕಂಡ ಬಳಿದ್ದೇನೆ, ಈತನಲ್ಲಿ ಮಾತನಾಡಿಸಿದ ಬಳಿದ್ದೇನೆ. ಹೌದಾ? ನನಗೊಂದು ಮಾತನ್ನು ಹೇಳಿದ್ದಾನೆ ಈತ. ಏನಂತ? ನಿನ್ನ ಅಮ್ಮನಲ್ಲಿ ಒಂದು ಮಾತುಕತೆ ಉಂಟು, ಆ ಮಾತುಕತೆ ಆದ ಮೇಲೆ ಎಲ್ಲವನ್ನು ತಿಳಿಸ್ತೇನೆ ಎನ್ನುವ ಹಾಗೆ. ಈಗ ನಿನ್ನ ತಲೆಯನ್ನು ಕಡಿದಕ್ಕೆ ಬಂದಿದ್ದಾನೆ. ಹೌದಾ? ನೀನೀಗ ತಾರಕಕ್ಕೆ ಏರಿದ್ರೆ ನಿನ್ನ ತಲೆ ಎರಡಾಗುವುದರಲ್ಲಿ
ಅನುಮಾನ ಇಲ್ಲ. ಹೌದಾ? ಬಿಡ್ತೇನೆ ಅಂತ ಭಾವಿಸಿದ್ಯಾ? ಏನು? ಇದು ಇದು ನೀನು ಸರಿ ನೋಡಿ ಮಾತಾಡು. ಇಲ್ಲ ಇಲ್ಲ ಇಲ್ಲ. ಹೌದಾ? ಆಹಾ, ಸೋತಿದ್ದೇನೆ ಈಗ ನಾನು. ಏನಾಯ್ತು ಹಾಗೆ ಅವನಿಗೆ? ಹೋಗ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ. ತಲೆ ಕಡಿತೇನೆ ಅಂತ ಮುಂದೆ ಹೋಗುತ್ತಿ. ಹಾ. ಮುಂದೆ ಹೋಗುವಾಗ ಎರಡು ಕರಗಳನ್ನು ಜೋಡಿಸಿ ಕೈ ಮುಗಿಯಿತು. ಹೌದು. ಏನದು? ಸೋತಿದ್ದೇನೆ ಅಂತ ಅರ್ಥ. ಯಾವುದಕ್ಕೆ? ಯುದ್ಧದಲ್ಲಿ ಸೋತಿದ್ದೇನೆ. ಯುದ್ಧದಲ್ಲಿ ಸೋತಿದ್ಯಾ? ಹಾ, ಅಷ್ಟೇ ಅಲ್ಲ, ಮತ್ತೆ? ಅವನ ಪೌರುಷಕ್ಕೆ ನಾನು ಸೋತಿದ್ದೇನೆ, ವಿದ್ಯೆಗೆ ಸೋತಿದ್ದೇನೆ, ಬುದ್ಧಿಗೆ ಸೋತಿದ್ದೇನೆ, ಎಲ್ಲದಕ್ಕೂ ಶರಣು ಬಂದಿದ್ದೇನೆ. ಕೃಷ್ಣನನ್ನು ಕಂಡಾಗ ಯಾರಾದ್ರೂ ಸೋಲಲೇಬೇಕು. ಅಲ್ವೇ? ನೀನು ಅಂತ ಏನು? ಹಾ. ದೇವ್ರೇ, ಒಳ್ಳೆಯದು. ಇದಕ್ಕೊಂದು ಸಮಾಪ್ತಿಯನ್ನು ಕೊಡಬೇಕು. ಎದುರಾಡಿದರು, ಹಾ. ವಿರೋಧ ಮಾಡಿದ್ದಾಳೆ, ಯುದ್ಧ ಮಾಡಿದ್ದಾಳೆ ಎನ್ನುವ ದ್ವೇಷ ನನಗೆ ಖಂಡಿತವಾಗಿಲ್ಲ. ಈ ಲೋಕದ ನಿಯಮಬದ್ಧತೆಗೆ ಅನುಗುಣವಾಗಿ ಕರ್ತವ್ಯವನ್ನು ಮಾಡಿದ್ದಾಳೆ. ಹಾಗೆಂದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಘನತೆ ಉಂಟು ಎನ್ನುವುದನ್ನು ತಿಳಿದಾಗ ಶಿರಸ್ಸನ್ನು ಬಾಗಿ ಶರಣಾಗತಳಾಗಿ ನಿನ್ನ ಅಪ್ಪಣೆಯಂತೆ ನಡೆದುಕೊಳ್ತೇನೆ ಅಂತ ಆಡಿದಲ್ಲಿ ಅವಳ ಮೇಲೆ ಪೂರ್ಣ ಸಮಾಧಾನ ನನಗಾಯಿತು. ಸರಿ, ಗುರುಪುತ್ರ ನನಗೆ ಇನ್ನು ಒಪ್ಪಿಸಬೇಕು, ಪುನರ್ತತ್ತ ನಾಮಕ. ಖಂಡಿತವಾಗಿ ಒಪ್ಪಿಸುತ್ತೇನೆ. ಮತ್ತೆ ಅವಳು ಮನಸ್ಸು ಒಪ್ಪಿಸಿ ಆಗಿದೆ. ಅಮ್ಮ, ಮುಂದುವರೆದಿದ್ದೆ. ನಾನು ಕೃಷ್ಣನನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ಹಂಬಲಿಸಿದ್ದೇನೆ. ನನ್ನನ್ನು ಧಾರೆ ಎದ್ದು ಕೊಡಬೇಕಮ್ಮ. ನಿಂಗೆ ಗೊತ್ತಾಗಬಾರದು ಎನ್ನುವ ಹಾಗೆ ಹತ್ತಿರದಲ್ಲಿ ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಹೋದದ್ದಲ್ಲಿ ಅಲ್ಲಿಗೆ ಹೋದವಳಿದ್ದೇನೆ. ಎತ್ತಿಕೊಂಡು ಹೋಗುವಂತ ಕಪಟ ವಂಚನೆಗಳು ನನಗಿಲ್ಲ. ಇಲ್ಲವೇ ಇಲ್ಲ. ಅಮ್ಮನಾದ ನೀನು ಸಂತೋಷ ಮನಸ್ಕಲಾಗಿ ಕೊಟ್ಟರೆ ಇವಳನ್ನು ನನ್ನವಳೆಂದು ಸ್ವೀಕರಿಸಿ ಕರ್ಕೊಂಡು ಹೋಗು. ಖಂಡಿತ. ಹೌದಾ? ಅಕ್ಕ, ಹಿರಿಯರು ಮನ ಒಪ್ಪಿ ಕೈ ಎತ್ತಿ ಕೊಟ್ಟರೆ ಹೌದು, ಅದುವೇ ಸುಮುಹೂರ್ತ ವಿವಾಹ. ಅಸಿಕಾ ಪರಿಣಯವಾಯಿತು. ಆಯ್ತಲ್ಲ, ಕೆಲಸ ತುಂಬಾ ಉಂಟು. ಇನ್ನು ಲೋಕದ ನೀರು ಗುರುಪುತ್ರವನ್ನು ಕುಡಿಕೊಂಡು ಗುರುಗಳಿಗೆ ಕೊಟ್ಟು ಆಮೇಲೆ ತಿಳಿಸಬೇಕಾಗಿದೆ. ಹೇಗೆ?